ಒಂದು ಸುಂದರವಾದ ಒಂದು ಸಮಯ ಅಂದರೆ ಮುಸ್ಸಂಜೆಯ ಈ ವೇಳೆಯಲ್ಲಿ ಭವ್ಯ ಅಲಂಕೃತಗೊಂಡಿರತಕ್ಕಂತಹ ಒಂದು ಸುಂದರ ವೇದಿಕೆಯಲ್ಲಿ ನಾವೆಲ್ಲ ಒಗ್ಗೂಡಿದ್ದೇವೆ. ಈ ವೇದಿಕೆಯಲ್ಲಿ ಒಗ್ಗೂಡಿದಾಗೆ ಅಲ್ಲಾಹು ನಮ್ಮೆಲ್ಲರನ್ನು ಅವನ ಸ್ವರ್ಗದಲ್ಲಿ ಒಂದುಗೂಡಿಸಲಿ, ಆಮೀನ್ ಯಾ ರಬ್ಬಲ್ ಆಲಮೀನ್. ಮೊಟ್ಟ ಮೊದಲಾಗಿ ವೇದಿಕೆಯಲ್ಲಿ ಹಾಸೀನರಾಗಿರತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯ ಅತಿಥಿಗಳಿಗಿಂತಲೂ ಹೆಚ್ಚಾಗಿ ಮೊಟ್ಟ ಮೊದಲಾಗಿ ವೇದಿಕೆಯ ಮುಂಭಾಗದಲ್ಲಿ ಹಾಸೀನರಾಗಿರತಕ್ಕಂಥ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಲು ನಮ್ಮೊಂದಿಗೆ ಸಹಕರಿಸಿ ಕೈ ಜೋಡಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ನಿಮ್ಮೆಲ್ಲರನ್ನು ಮೊಟ್ಟ ಮೊದಲಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವುದರೊಂದಿಗೆ ಅಲ್ಲಾಹು ನಮ್ಮೆಲ್ಲರನ್ನು ಅವನ ವಿಜಯಿ ಸಾಲಿಗಳು ನಮ್ಮನ್ನು ಸೇರಿಸಲಿ, ಆಮೀನ್ ಯಾ ರಬ್ಬಲ್ ಆಲಮೀನ್. ಸಂಘಟನೆಯನ್ನು ರಚಿಸಿ ಈ ಸಂಘಟನೆಯನ್ನು ಕರ್ನಾಟಕ ರಾಜ್ಯ ಮಾತ್ರವಲ್ಲ ಭಾರತ ದೇಶದಾದ್ಯಂತ ಇದನ್ನು ವಿಸ್ತರಿಸಲು ಕಾರಣೀಕರ್ತರಾದ ಏಕೈಕ ವ್ಯಕ್ತಿ. ಅದು ಮಾತ್ರವಲ್ಲ, ಆ ವ್ಯಕ್ತಿಯ ಮೂರ್ತಿ ಚಿಕ್ಕದಾದರೂ ಕೀರ್ತಿ ಬಹಳಷ್ಟು ದೊಡ್ಡದಿದೆ. ಅಂತಹ ವ್ಯಕ್ತಿ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಈ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಈ ವೇದಿಕೆಯ ಒಂದು ಸಂಘಟನೆಯನ್ನು ವಿಸ್ತರಿಸುವಲ್ಲಿ, ಈ ಲೋಕದಾದ್ಯಂತ ಇದನ್ನು ಪ್ರಚುರಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ವ್ಯಕ್ತಿ ಇದ್ದರೆ ಅದು ಜನಾಬ್ ಇಸ್ಮಾಯಿಲ್ ಸಾಫಿ ಬಬ್ಬುಕಟ್ಟೆ. ಅಲ್ಲಾಹನು ಅವರಿಗೆ ದೀರ್ಘಕಾಲ ಆಯುಸ್ಸು, ಆರೋಗ್ಯ, ಆಫಿಯತ್ತಿರುವ ಆಜಿಲಾದ ಒಂದು ಆಫಿಯತ್ತನ್ನು ಅಲ್ಲಾಹು ಅವರಿಗೆ ನೀಡಿ ಅನುಗ್ರಹಿಸಲಿ ಎಂಬ ಒಂದು ಪ್ರಾರ್ಥನೆ ಮಾತ್ರ ಅವರಿಗೆ ಸ್ವಾಗತವನ್ನು ಹೇಳುವುದರೊಂದಿಗೆ ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕಳೆದ ಕೋವಿಡ್-19 ಸಂದರ್ಭದಲ್ಲಿ ಸರಿಸುಮಾರು ಹಿಂದೂ, ಮುಸ್ಲಿಮು, ಕ್ರಿಸ್ತ ಜಾತಿ ಭೇದವಿಲ್ಲದೆ ಸರಿಸುಮಾರು 300ರಷ್ಟು ಕುಟುಂಬಗಳಿಗೆ ರೇಷನ್ ವಿತರಣೆ ಮಾಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದ ವ್ಯಕ್ತಿಯಾಗಿದ್ದಾರೆ ಇಸ್ಮಾಯಿಲ್ ಸಾಫಿ ಬಬ್ಬುಕಟ್ಟೆ. ಯಾವುದೇ ಒಂದು ಪತ್ರಿಕೆಯಲ್ಲಾಗಲಿ, ಯಾವುದೇ ಒಂದು ಜಾಹೀರಾತುಗಳಾಗಲಿ, ಯಾವುದೇ ಒಂದು ಟಿವಿ ಮಾಧ್ಯಮಗಳಲ್ಲಾಗಲಿ ಅದು ಬಂದಿಲ್ಲ. ಅದರ ಲೆಕ್ಕಗಳು ನಮ್ಮ ಬಳಿ. ನಾನು ಅದರಲ್ಲಿ ಕಾನೂನು ಸಲಹಾ ಮೆಂಬರ್ ಆಗಿರುವ ಕಾರಣ ನನಗೆ ಗೊತ್ತಿದೆ. ಇಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿ ನಜೀರ್ ಬಾರ್ಲಿ ಅವರಿದ್ದಾರೆ, ಉಪಾಧ್ಯಕ್ಷರಾಗಿರತಕ್ಕಂಥ ವಿಷ್ಣುಮೂರ್ತಿ ಭಟ್ ಅವರಿದ್ದಾರೆ, ಅದು ಅಲ್ಲ ಇದರ ಸಹ ಪ್ರವರ್ತಕ ಕಾರ್ಯಕರ್ತರು ಕೂಡ ಇದ್ದಾರೆ, ಈ ವೇದಿಕೆಯಲ್ಲಿದ್ದಾರೆ. ಎಲ್ಲರ ಮುಂದೆ ಹೇಳ್ತಾ ಇದ್ದೇನೆ, ಕಳೆದ ಬಾರಿ ಕೋವಿಡ್-19 ಒಂದು ಸಂದರ್ಭದಲ್ಲಿ 300ರಷ್ಟು ಬಡ ಕುಟುಂಬಕ್ಕೆ ರೇಷನ್ ಕಿಟ್ ಮಾತ್ರವಲ್ಲದೆ ಎಷ್ಟೋ ನಿರ್ಗತಿಕರಿಗೆ, ಅನಾಥರಿಗೆ, ಬಡವರಿಗೆ ಹಾಸ್ಪಿಟಲ್ನ ಬಿಲ್, ಹಾಸಿಗೆ ಇಲ್ಲದವರ ಮನೆಗೆ ಕೊಂಡೋಗಿ ಹಾಸಿಗೆ, ಮನೆ ಸರಿಯಿಲ್ಲದವರನ್ನು ಮನೆ ರಿಪೇರಿ ಮಾಡಿಕೊಡುವುದು ಮಾತ್ರವಲ್ಲದೆ 2 ಮನೆಯನ್ನು ಕೂಡ ನಿರ್ಮಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಸೂತ್ರಧಾರಿ ಕೂಡ ಆಗಿದ್ದಾರೆ ಇಸ್ಮಾಯಿಲ್ ಸಾಫಿ ಬಬ್ಬುಕಟ್ಟೆಯವರು. ಒಂದು ಮನೆಯ ಸಂಪೂರ್ಣವಾಗಿ ಮಾಡಿ ಕೊಟ್ಟಾಗಿದೆ. 2ನೇ ಮನೆಯ ಕಾಮಗಾರಿಕೆ ಪ್ರಾರಂಭವಾಗಿ ಸಾಧಾರಣ 75ರಷ್ಟು ಆ ಮನೆಯ ಕಾಮಗಾರಿಕೆ 16 ಲಕ್ಷ ರೂಪಾಯಿ ತಗಲುವಂತ ಒಂದು ವೆಚ್ಚದಲ್ಲಿ ಒಂದು ಮನೆಯನ್ನು, ಒಂದು ಅನಾಥ, ಒಂದು ಬಡ, ಒಂದು ಹೆಂಗಸರಿಗೆ ಒಂದು ಮನೆಯನ್ನು ಕೂಡ ಸುಭಾಷ್ ನಗರ ನಮ್ಮ ಕುತ್ತಾರ್ ಪರಿಸರದಲ್ಲಿ ಮನೆಯನ್ನು ನಿರ್ಮಿಸಿಕೊಡುವುದರಲ್ಲಿ ಕೂಡ ನಮ್ಮ ಇಸ್ಮಾಯಿಲ್ ಸಾಫಿ ಅವರು ಎತ್ತಿದ ಕೈಯಾಗಿದ್ದಾರೆ. ಬಹಳಷ್ಟು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡಿದವರಾಗಿದ್ದಾರೆ ಇಸ್ಮಾಯಿಲ್ ಸಾಫಿ ಬಬ್ಬುಕಟ್ಟೆ ಅವರು. ಅದು ಅಲ್ಲದೆ ಅವರ ಇನ್ನೊಂದು ಸಮಾಜ ಸೇವೆ ಅಂತ ಹೇಳಿದ್ರೆ, ಇಂತಹ ಒಳ್ಳೆಯ ಕಾರ್ಯಕ್ರಮವನ್ನು ಎಲ್ಲೆಲ್ಲ ಮಾಡ್ತಾರೋ ಅವರನ್ನು ಗುರುತಿಸಿ ಅವರಿಗೂ ಕೂಡ ಒಂದು ಸನ್ಮಾನ ಮಾಡುವ ಕಾರ್ಯಕ್ರಮದಲ್ಲಿ ಕೂಡ ಎತ್ತಿದ ಕೈಯಾಗಿದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ನೇತ್ರಾವತಿ ವೀರರಾಗಿರತಕ್ಕಂಥ ಪಾಣೆಬೆಂಗಳೂರಿನಲ್ಲಿ ಹಲವಾರು ಶವಗಳನ್ನು ಆತ್ಮಹತ್ಯೆ ಮಾಡಿದ ವ್ಯಕ್ತಿಗಳನ್ನು ರಕ್ಷಣೆ ಮಾಡುವುದರಲ್ಲಿ ಎತ್ತಿದ ಕೈಯಾಗಿದ್ದ ನೇತ್ರಾವತಿ ವೀರರೆಂಬ ಪಾಣೆಬೆಂಗಳೂರಿನಲ್ಲಿ 19-20ರಷ್ಟು ಇರುವ ಯುವಕರಿಗೆ ಕೂಡ ಸ್ವಂತ ಇಸ್ಮಾಯಿಲ್ ಸಾಫಿ ಅವರನ್ನು ಸಂಪರ್ಕ ಮಾಡಿ ಅವರಿಗೆ ಮೊಟ್ಟ ಮೊದಲಾಗಿ ಫಸ್ಟಿಗೆ ಒಂದು ಸನ್ಮಾನ ಮಾಡುವುದರಿದ್ದರೆ ಅದು ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ವೇದಿಕೆ ವತಿಯಿಂದ ಇಸ್ಮಾಯಿಲ್ ಸಾಫಿ ಬಬ್ಬುಕಟ್ಟೆ ಆಗಿದ್ದರು. ಅದರ ನಂತರ ಅವರಿಗೆ ಬಹಳಷ್ಟು ಸನ್ಮಾನ ಕಾರ್ಯಕ್ರಮ ಕೂಡ ಬಂದಿದೆ. ಇನ್ನು ಅದು ಅಲ್ಲದೆ ಇನ್ನು ಹಲವಾರು ಯಾವ ಊರಿನಲ್ಲಿ ಏನೆಲ್ಲ ಸಮಾಜ ಸೇವೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೋ ಅವುಗಳನ್ನೆಲ್ಲನೂ ಕಂಡೆತ್ತಿ ಅವರನ್ನು ಎಲ್ಲರನ್ನು ಕೂಡ ಹುಡುಕಿ ಅವರಿಗೆ ಸನ್ಮಾನ ಮಾಡುವ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡುವುದರಲ್ಲಿ ನಮ್ಮ ಇಸ್ಮಾಯಿಲ್ ಸಾಫಿ ಎತ್ತಿದ ಕೈಯಾಗಿದ್ದಾರೆ. ಇತ್ತೀಚೆಗೆ ಹೇಳ್ಬೇಕಾದ್ರೆ ನಮ್ಮ ಅಯ್ಯೂಬ್ ಮಂಚೂರ್ದವರು ನಮ್ಮ ಉಲ್ಲಾಲ ನಗರಸಭೆಯ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಸಮಯದಲ್ಲಿ ಪ್ರಪ್ರಥಮ ಬಾರಿಗೆ ಅವರಿಗೆ ಸನ್ಮಾನವನ್ನು ಕೂಡ ಮಾಡಿದ್ದು ಇದೇ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ವೇದಿಕೆಯ ಇದೇ ಸಾಫಿ ಬಬ್ಬುಕಟ್ಟೆ ಅವರ ಅಧ್ಯಕ್ಷತೆಯಲ್ಲಿ ಆಗಿದೆ. ಇನ್ನು ಹಲವಾರು ಕಾರ್ಯಕ್ರಮಗಳು ಇದೇ ಈ ಕೋವಿಡ್ ಸಂದರ್ಭದಲ್ಲಿ, ಕೋವಿಡ್-19 ಈ ಲಾಕ್ಡೌನ್ ಸಂದರ್ಭದಲ್ಲಿ ಸರಿಸುಮಾರು 200ರಷ್ಟು ಮನೆಗೆ
ಅನಾಥರು, ಬಡವರು, ನಿರ್ಗತಿಕರು, ಹಿಂದೂ ಮುಸ್ಲಿಂ ಜಾತಿ ಭೇದ ಭಾವ ಇಲ್ಲದೆ ಈ ಬಾರಿ ಕೂಡ 200ರಷ್ಟು ಮನೆಗೆ ಕಿಟ್ ವಿತರಣೆ ಮಾಡುವುದರಲ್ಲಿ ಎತ್ತಿದ ಕೈಯಾಗಿದ್ದಾರೆ ಶಾಫಿ ಬಬ್ಬುಗಟ್ಟಿ ಅವರು. ಅಂತಹ ಒಳ್ಳೆ ಎಷ್ಟು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ ಓರ್ವ ಪ್ರಮುಖರಾಗಿದ್ದಾರೆ ಇಸ್ಮಾಯಿಲ್ ಸಾಬಿ ಬಬ್ಬುಗಟ್ಟೆ ಅವರು. ನಿನ್ನೆ ನಾನು ಕೂಡ ಕಾನೂನು ಅದರ ಸಲಹೆಗಾರನಾಗಿದ್ದುಕೊಂಡು ನಿನ್ನೆಲ್ಲ ಮುನ್ನೆ ನನಗೊಂದು ಫೋನ್ ಮಾಡಿ ಅವರು ಹೇಳಿದ್ರು, ನಮ್ಮ ಮಂಚಿಲ ಪರಿಸರದಲ್ಲಿ ತಾವೆಲ್ಲ ಪತ್ರಿಕೆಯಲ್ಲಿ ನೀವೆಲ್ಲ ಓದಿರಬಹುದು, ಒಂದು ಹಿಂದೂ ಕುಟುಂಬದ ಒಂದು ಜನರ ಒಂದು ಹೆಣ್ಣಿನ ಒಂದು ಮದುವೆ ಮಾಡಿಕೊಟ್ಟ ಒಂದು ಕುಟುಂಬ ಇದೆ, ಅವರನ್ನು ನಾವು ಹುಡುಕಿ ಅವರಿಗೂ ಕೂಡ ಒಂದು ಸನ್ಮಾನವನ್ನು ಮಾಡಬೇಕು ಎಂಬ ಒಂದು ವಿಷಯ ನನ್ನೊಂದಿಗೆ ಮಾತನಾಡಿದಾಗ ನಾನು ಕೂಡ ಅವರಲ್ಲಿ ಎಸ್ ಎಂದು ಹೇಳಿದಾಗ ಆ ವಿಷಯದಲ್ಲಿ ಎಲ್ಲವೂ ರೆಡಿ ಮಾಡಿಟ್ಟುಕೊಂಡು ಸನ್ಮಾನ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದವರು ಕೂಡ ಅದು ಶಾಫಿ ಬಬ್ಬುಗಟ್ಟೆಯವರಾಗಿದ್ದಾರೆ. ಇನ್ನು ಅವರ ಬಗ್ಗೆ ಹೋಗಲಿಕ್ಕೆ ಹಲವಾರು ಇದೆ, ಇನ್ನು ಹೋಗಲಿದ್ರೆ 1 ಗಂಟೆ ತನಕ ಅವರ ಬಗ್ಗೆ ಮಾತನಾಡಲಿಕ್ಕೆ ಇರ್ಬೋದು, ಅದರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಆದ್ರೂ ಇಂತಹ ಒಳ್ಳೆಯ ಕಾರ್ಯಕ್ರಮಗಳು ಅವರು ಮಾಡುವಾಗ ಅವರ ಹಿಂದೆ ಕಾಣದ ಕೈಯ ಒಂದು ಶಕ್ತಿ ಇದೆ ಎಂಬುದನ್ನು ನೀವೆಲ್ಲರೂ ಚಿಂತಿಸಬೇಕಾಗುತ್ತದೆ. ಅವರ ಹಿಂದೆ ಕಾಣದ ಶಕ್ತಿಗಳು ಯಾರು? ನಿಮ್ಮಂತಹ ಶ್ರೀಮಂತರು. ಎಷ್ಟೋ ಜನರು ಶ್ರೀಮಂತರು ಅವರೊಟ್ಟಿಗೆ ಇದ್ದಾರೆ. ಅವರಿಂದ ಅವರ ಸಹಾಯ ಸಹಕಾರದಿಂದ ಇಂತಹ ಹಲವಾರು, ಒಂದು ಮನೆಯನ್ನು ಪೂರ್ಣಗೊಳಿಸಿ ಆಯಿತು, 2ನೇ ಮನೆಯ 16 ಲಕ್ಷದ ಮನೆಯನ್ನು 12 ಲಕ್ಷದಷ್ಟು ಮನೆಗೆ ಸಾಧಾರಣ ವ್ಯವಸ್ಥೆ ಎಲ್ಲ ಮಾಡಿ ಆಯಿತು. ಇನ್ನೊಂದು 4 ಲಕ್ಷದಷ್ಟು ಹಣದ ಬಾಕಿ ಕೊರತೆ ಇದೆ, ಅದು ಕೂಡ ಇನ್ಶಾಲ್ಲ ಆಗಬಹುದು ಎಂಬ ಒಂದು ಭರವಸೆ ಅವರಿಗೆ ನಿನ್ನೆ ರಾತ್ರಿ ಕೂಡ ಹೇಳಿದ್ರು. ಇನ್ಶಾಲ್ಲ ಖಂಡಿತವಾಗಿ ನಮಗೆ ಆಗಬಹುದು ಎಂಬುದು ಅವರಿಗೆ ಒಂದು ಭರವಸೆ ಕೂಡ ಇದೆ, ಅದು ಆಗುತ್ತದೆ ಇನ್ಶಾಲ್ಲ. ಅಂತಹ ಒಳ್ಳೆಯ ಕೆಲಸವನ್ನು ಮಾಡಿದಂತಹ ಇಸ್ಮಾಯಿಲ್ ಸಾಫಿ ಬಬ್ಬುಗಟ್ಟೆಯವರು ಇವತ್ತು ಒಂದು ಸನ್ಮಾನ ಕಾರ್ಯಕ್ರಮ ಈ ಊರಿನ, ಅಂದರೆ ಈ MK ಫ್ರೆಂಡ್ಸ್, ಈ ಮ್ಯಾರೇಜ್ ಫ್ರೆಂಡ್ಸ್, ಈ ಗ್ರೂಪ್ ಈ ಫ್ಯಾಮಿಲಿಯವರ ಒಂದು ಮದುವೆಗೆ ಒಂದು ಸಹಕಾರವನ್ನು ಮಾಡುವುದಂತ ಹೇಳಿದ್ರೆ, ಅದು ಬಹಳಷ್ಟು ಸನ್ಮಾನವನ್ನು ಮಾಡುವುದಂತ ಹೇಳಿದ್ರೆ ಬಹಳಷ್ಟು ಒಂದು ಒಳ್ಳೆಯ ಕಾರ್ಯಕ್ರಮ. ಅಲ್ಲಾಹು ಸುಬ್ಹಾನಹು ವ ತಆಲಾ ಈ ಕಾರ್ಯಕ್ರಮವನ್ನು ಇದು ಸ್ವೀಕರಿಸಲಿ, ಇದಕ್ಕೆ ತಕ್ಕುದಾದ ಪ್ರತಿಫಲ ಇಹಪರದಲ್ಲಿ ಅಲ್ಲಾಹು ನೀಡಿ ಅನುಗ್ರಹಿಸಲಿ ಎಂಬ ಒಂದು ಪ್ರಾರ್ಥನೆಯೊಂದಿಗೆ ಇಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗಣ್ಯ ಅತಿಥಿಗಳನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷರಾಗಿದ್ದುಕೊಂಡು ಇಸ್ಮಾಯಿಲ್ ಸಾಫಿ ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮದ ವತಿಯಿಂದ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಟಿಪ್ಪು ಸುಲ್ತಾನ್ ವೇದಿಕೆ ಇದರ ಅಧ್ಯಕ್ಷರು, ನನ್ನ ಆತ್ಮೀಯ ಮಿತ್ರರಾದಂತಹ ಶಾಫಿ ಬಬ್ಬುಗಟ್ಟೆಯವರೇ ಮತ್ತು ಪುಸ್ತಕರು ಇದರ MD ಆದಂತಹ ಚೇರ್ಮನ್ ಆದಂತಹ ನನ್ನ ಆತ್ಮೀಯ ಮಿತ್ರರಾದಂತಹ ವಿದ್ಯಾಧರ್ ಶೆಟ್ಟಿಯವರೇ, ಉಲ್ಲಾಲ ನಗರಸಭೆಯ ಕೌನ್ಸಿಲರ್ಗಳಾದ ರೀನಾ ಡಿಸೋಜರವರೇ, ಕುಮಾರಿ ಭಾರತಿಯವರೇ, ಅಲೇಕಲ ಸ್ಪೋರ್ಟಿಂಗ್ ಮತ್ತು ನಮ್ಮೂರ ದನಿಯ ಅಧ್ಯಕ್ಷರಾದಂತಹ ನನ್ನ ಆತ್ಮೀಯ ಮಿತ್ರರಾದಂತಹ ಉಮರ್ ಫಾರೂಕ್ ರವರೇ, ನಜೀರ್ ಬಾರ್ಲಿ ಅವರೇ, ವಿಷ್ಣುಮೂರ್ತಿ ಭಟ್ರವರೇ, ಹಾಗೂ ಈ ಕಾರ್ಯಕ್ರಮದ ಇವತ್ತಿನ ಕೇಂದ್ರ ಬಿಂದಾದಂತಹ ಹಮ್ಜಾ ಎನ್ ಫ್ಯಾಮಿಲಿಯವರೇ ಮತ್ತು ಇಲ್ಲಿ ಇರುವಂತಹ ನನ್ನ ಎಲ್ಲ ಆತ್ಮೀಯ ಮಿತ್ರರೇ ಮತ್ತು ಪತ್ರಿಕಾ ಮಿತ್ರರೇ, ಶಾಫಿ ಬಬ್ಬುಗಟ್ಟೆಯವರ ಒಂದು ಟೀಮ್ ಈ ಸಮಾಜ ಮುಖಿಯಾಗಿ ಸರ್ವ ಧರ್ಮವನ್ನು, ಸರ್ವ ಜನರ ಪ್ರೀತಿಯನ್ನು ಗಳಿಸುವಂತಹ ಒಂದು ವಿಚಾರದಲ್ಲಿ ಮತ್ತು ಸಾಮಾಜಿಕ ಬದ್ಧತೆಯಿಂದ ಸಮಾಜಮುಖಿಯಾಗಿ ಮಾಡುವಂತಹ ಅವರ ಅನೇಕ ಸೇವೆಗಳನ್ನು ನಾನು ಕಂಡುಕೊಂಡಿದ್ದೇನೆ ಮತ್ತು ಅವರ ಈ ಒಂದು ಸೇವೆಗಳಿಗೆ ನಾನು ಹೃದಯ ತುಂಬಿದ ಧನ್ಯವಾದಗಳನ್ನು ಮೊದಲಿಗೆ ಸಲ್ಲಿಸ್ತಾ ಇದ್ದೇನೆ. ಮತ್ತೆ ನಮ್ಮ ಹಮ್ಜಾರವರ ಒಂದು ಕುಟುಂಬ, ಆ ಕುಟುಂಬ ಬಹಳಷ್ಟು ದೊಡ್ಡದಾಗಿದ್ರೂ ಕೂಡ ಆ ಕುಟುಂಬದಲ್ಲಿರುವಂತಹ ಪ್ರೀತಿ, ವಿಶ್ವಾಸ, ಗೌರವ ಮತ್ತು ಹಿರಿಯರ ಮೇಲಿಟ್ಟಂತಹ ನಂಬಿಕೆ, ಈ ಮೂಲಕ ಒಂದು ಕುಟುಂಬವು ಇತರ ಕುಟುಂಬಗಳಿಗೆ ಮಾದರಿಯಾಗಿ ಮಾಡುವಂತಹ ಅವರ ಸೇವೆಯನ್ನು ನಾನು ಕಂಡಿದ್ದೇನೆ. ಅವರಿಗೂ ಕೂಡ, ಕುಟುಂಬಕ್ಕೂ ಕೂಡ ನನ್ನ ಹೃದಯ ತುಂಬಿದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಕುಟುಂಬದಲ್ಲಿ ಒಂದು 2-3 ಮಕ್ಕಳಿದ್ರೆ, ಒಂದು ತಾಯಿಯ ತಂದೆ ಜೊತೆ ಇದ್ರೆ ಎಷ್ಟೊಂದು ಕಡೆ ಆ ಒಂದು ಪ್ರೀತಿ ವಾತ್ಸಲ್ಯಗಳು ತೋರದೆ ಅವರ ಒಳಗಿರುವಂತಹ ಹಲವಾರು ಜಗಳಗಳನ್ನು ನಾವು ಕಂಡಿದ್ದೇವೆ. ಆದ್ರೆ ಬಹಳಷ್ಟು ಏನು ಒಂದು ಮರದಲ್ಲಿ
ಎಷ್ಟು ಹಣ್ಣುಗಳಿದೆ ಆ ರೀತಿಯಲ್ಲಿ ಕೂಡ ಇವರ ಕುಟುಂಬ ಬಹಳಷ್ಟು ದೊಡ್ಡದಾಗಿದ್ರೂ ಕೂಡ ಆದ್ರೆ ಆ ಅನ್ಯೋನ್ಯತೆ ಮತ್ತು ಆ ಪ್ರೀತಿ ವಿಶ್ವಾಸ ಮತ್ತು ಆ ಹಿರಿಯರ ಜೊತೆ ಇರುವಂತಹ ಒಂದು ಬಾಂಧವ್ಯ. ಯಾಕೆಂದ್ರೆ ಹಂಸಾರ್ ಅವರು ಒಬ್ಬನೇ ಮಗ, ಗಂಡು ಮಗ. ಹೆಣ್ಮಕ್ಳು ಎಷ್ಟು? 9 ಹೆಣ್ಣು ಮಕ್ಕಳು. ಆ ಹೆಣ್ಣು ಮಕ್ಕಳ ಅವರ ಗಂಡಂದಿರೊಂದಿಗೆ, ತನ್ನ ಭಾವರೊಂದಿಗೆ, ಅವರ ಮಕ್ಕಳೊಂದಿಗೆ, ಮರಿಮಕ್ಕಳೊಂದಿಗೆ ಏನು ಯಾವ ರೀತಿಯಲ್ಲಿ ಒಂದು ಅನ್ಯೋನ್ಯತೆ ಮತ್ತು ಒಂದು ಕುಟುಂಬ ಬಾಂಧವ್ಯದಲ್ಲಿ ಕಾರ್ಯನಿರ್ವಹಿಸುತ್ತದೆ ಎನ್ನುವುದು ಸರ್ವರಿಗೂ ಒಂದು ಮಾದರಿಯ ಯೋಗ್ಯ ಒಂದು ಕುಟುಂಬ ಅಂತ ನಾನು ಹೇಳ್ತಾ ಇದ್ದೇನೆ. ಇತ್ತೀಚೆಗೆ ಏನೋ ಕೆಲವು ತಿಂಗಳುಗಳಿಂದ ಬಂದಂತಹ ಒಂದು ಕುಟುಂಬ ನಮ್ಮ ಮಂಚಿಲ, ನನ್ನ ವಾರ್ಡಿನಲ್ಲಿ ಬಾಡಿಗೆ ಮನೆಯಲ್ಲಿ, ಆ ಕುಟುಂಬದಲ್ಲಿರುವಂತಹ ಒಂದು ಹೆಣ್ಣು ಮಗಳ ಆ ಒಂದು ಮದುವೆ ಅನ್ನುವುದು ಅದು 100 ವರ್ಷಗಳ ಕಾಲ ಆ ಬೆಸೆಯದೇ ಇರುವಂತಹ ಒಂದು ಬಂಧ ಅಂತ ನಾವು ಕಂಡುಕೊಂಡಿದ್ದೇವೆ. ಅವರ ಆ ಬದುಕಿನ ಆ ಮದುವೆ ಅನ್ನುವುದು ಒಂದು ಹೆಣ್ಣು ಮತ್ತು ಗಂಡಿನ ಆ ಬದುಕಿನ ಒಂದು ಅತ್ಯಂತ ಶ್ರೇಷ್ಠ ಮತ್ತು ಅತ್ಯಂತ ಯೋಗ್ಯತೆಯುತವಾದ ಅಂತಹ ಒಂದು ಆ ಗಳಿಗೆಯಲ್ಲಿ ಆ ಮದುವೆಯನ್ನು ಒಂದು ಉತ್ತಮ ರೀತಿಯಲ್ಲಿ ಮತ್ತು ಯಾವುದೇ ಕೊರತೆ ಇಲ್ಲದ ರೀತಿಯಲ್ಲಿ ತನ್ನ ಸ್ವಂತ ಕುಟುಂಬದ ಜೊತೆ ತನ್ನ ಕುಟುಂಬ ಎನ್ನುವ ರೀತಿಯಲ್ಲಿ ಅವರಿಗೆ ಪರಮಾತ್ಮನ ಆ ಒಂದು ಏನು ಆ ಅನುಗ್ರಹ ಲಭಿಸಲಿ ಅಂತ ಅವರು ಆ ಮಾಡಿಕೊಟ್ಟಂತಹ ಒಂದು ಆ ಮದುವೆಗೆ ತನು ಮನಧನಗಳಿಂದ ಸಹಕರಿಸಿದ್ದಾರೆ. ಅದಕ್ಕೂ ಕೂಡ ನಾನು ಅವರಿಗೆ ಹೃದಯಾಂತರದಿಂದ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಯಾವತ್ತೂ ಕೂಡ ನಮ್ಮ ಧರ್ಮವನ್ನು ಪ್ರೀತಿಸುವುದರ ಜೊತೆಗೆ ಇತರ ಧರ್ಮವನ್ನು ಗೌರವಿಸುವುದರ ಮೂಲಕ ಯಾವತ್ತೂ ಈ ನಮ್ಮ ದೇಶದಲ್ಲಿ ನಾವು ಸಾರ್ವಜನಿಕ ಜೀವನದಲ್ಲಿ ನಮ್ಮ ಬದುಕನ್ನು ಕಂಡುಕೊಳ್ಳುತ್ತೇವೆಯೋ ಅಂತಹ ವ್ಯಕ್ತಿಗಳು ಸಾಮಾನ್ಯರಲ್ಲ, ಅತ್ಯಂತ ಶ್ರೇಷ್ಠ ವರ್ಗದವರಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಹಂಸಾರ್ ಅವರ ಕುಟುಂಬ ಏನು ಶ್ರೀಮಂತಿಕೆಯ ಕುಳಗಳಿಂದ ತುಂಬಿದಂತಹ ಒಂದು ಕುಟುಂಬ ಅಲ್ಲ, ಒಂದು ಮಧ್ಯಮ ವರ್ಗದ ಕುಟುಂಬ. ಆದರೂ ಅದರಲ್ಲಿ ಆ ಮಧ್ಯಮದ ವರ್ಗದ ಕುಟುಂಬದಲ್ಲಿ ಅವರ ಕುಟುಂಬದಲ್ಲಿ ಕೂಡ ಬಹಳಷ್ಟು ಕಷ್ಟದಲ್ಲಿರುವಂತಹ ಒಂದು ಕುಟುಂಬ ಕೂಡ ಆಗಿದೆ. ಆದರೆ ಪರಸ್ಪರ ಕಷ್ಟ ಸುಖಗಳನ್ನು ಹಂಚುವುದರ ಮೂಲಕ ಯಾರು ಇತರ ನಮ್ಮ ನೆರೆಕರೆಯಲ್ಲಿ ಇದ್ದಾರ, ಧರ್ಮ ನೋಡದೆ, ಜಾತಿ ನೋಡದೆ, ಬಿಳಿ ಕರಿಯನ್ನು ನೋಡದೆ ಅವರಿಗೆ ಸ್ಪಂದನೆ ಮಾಡುವಂತಹ ಹೃದಯ ಬರಬೇಕಾದ್ರೆ ಆ ಒಂದು ಮನಸ್ಸು ಅಷ್ಟೊಂದು ಯಾವುದೇ ರೀತಿಯ ವಿಚಲಿತವಾಗದಂತಹ, ಕಲ್ಮಶ ಇಲ್ಲದಂತಹ ಅತ್ಯಂತ ಸುಂದರವಾದ ಮನಸ್ಸಿನವರಿಗೆ ಮಾತ್ರ ಆಗಲು ಸಾಧ್ಯ ಅಂತ ಹೇಳಿಕೊಳ್ಳುತ್ತಾ ಇಂತಹ ಒಂದು ಏನು ಹಂಸಾರ್ ಅವರ ಕುಟುಂಬವನ್ನು ಗುರುತಿಸಿಕೊಂಡು ನಮ್ಮ ಸಾಫಿ ಬಬ್ಬುಕಟ್ಟೆ ಮತ್ತು ಅವರ ವೃಂದ ಇವತ್ತು ಅವರಿಗೊಂದು ಏನು ಗೌರವ ಸಲ್ಲಿಸಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇಂತಹ ಕಾರ್ಯಕ್ರಮಗಳ ಮೂಲಕ ಅಂತಹ ಕುಟುಂಬಗಳನ್ನು ಗುರುತಿಸಿಕೊಂಡು ಇನ್ನು ಈ ಸಮಾಜದಲ್ಲಿ ಅತ್ಯಂತ ಉತ್ತಮ ಕಾರ್ಯಗಳನ್ನು ಅವರು ಮಾಡುವಲ್ಲಿ ಅವರಿಗೆ ಒಂದು ಶಕ್ತಿಯನ್ನು ನೀಡುವ ತಮ್ಮ ಈ ಒಂದು ಕರ್ತವ್ಯಕ್ಕೆ ಎರಡೂ ಕುಟುಂಬಕ್ಕೂ, ಒಂದು ಶಾಫಿಯವರ ವೃಂದ ಮತ್ತು ಹಂಸಾರ್ ಅವರ ಕುಟುಂಬಕ್ಕೂ ಕೂಡ ನಾನು ಹೃದಯ ತುಂಬಿದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ತಮಗೆಲ್ಲರಿಗೂ ಹೃದಯ ತುಂಬಿದ ಧನ್ಯವಾದಗಳು. ಆಲ್ ಆರ್ ಥ್ಯಾಂಕ್ ಯು. ಕರ್ನಾಟಕ ರಾಜ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ಇದರ ಅಧ್ಯಕ್ಷರಾದ ಇಸ್ಮಾಯಿಲ್ ಶಾಫಿ ಬಬ್ಬುಕಡ್ಡೆ ಅವರೇ ಹಾಗೂ ನಗರಸಭೆಯ ಉಪಾಧ್ಯಕ್ಷರಾದ ಅಯ್ಯೂಬ್ ಮಂಚಿಲರ್ ಅವರೇ ಹಾಗೂ ಹೊಸಕುಲ ಇದರ ನಿರ್ದೇಶಕರಾದ ವಿದ್ಯಾದರ್ಶಿ ಅವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ಇವತ್ತಿನ ದಿನ ಈ ಸಮಾಜದಲ್ಲಿ ಈ ಒಂದು ಸಮಿತಿಯು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಇದೆ. ಬಡ ಜನರಿಗೆ ಮನೆಗಳನ್ನು ಕಟ್ಟುವುದಾಗಲಿ, ಹಾಗೆ ಆಸ್ಪತ್ರೆಯ ಬಡ ರೋಗಿಗಳ ಬಿಲ್ಲನ್ನು ಪಾವತಿಸುವುದು, ಅದೇ ತರ ಕೋವಿಡ್ ಸಂದರ್ಭದಲ್ಲಿ ದವಸ ಧಾನ್ಯಗಳನ್ನು ಬಡವರ ಮನೆಗೆ ತಲುಪಿಸುವುದು, ಇದಕ್ಕಿಂತ ಉತ್ತಮ ಕೆಲಸ ಬೇರೆ ಇಲ್ಲ ಅಂತ ನನ್ನ ಅನಿಸಿಕೆ. ನನಗೆ ತಿಳಿದ ಪ್ರಕಾರ ಶಾಫಿ ಬಬ್ಬುಕಟ್ಟೆ ಇವರ ಬಗ್ಗೆ ನಾನು ತುಂಬಾ ತಿಳಿದಿದ್ದೇನೆ. ಇವರು ಮತ್ತು ಇವರ ಸಮಿತಿಯವರು ಒಳ್ಳೆಯ ಕೆಲಸವನ್ನು ಸಮಾಜದಲ್ಲಿ ಮಾಡುತ್ತಾ ಇದ್ದಾರೆ. ಇವರ ಈ ಕೆಲಸವನ್ನು ನೋಡಿ ಸಮಾಜದಲ್ಲಿ ಉಳಿದ ಸಂಘ ಸಂಸ್ಥೆಗಳು ಕೂಡ ಮುಂದೆ ಬರಬೇಕಾಗಿ ನಾವು ದೇವರ ಹತ್ರ ಬೇಡಿಕೊಳ್ಳಬೇಕು. ಅದೇ ತರ ಇವರಿಗೆ ಇನ್ನೂ ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಲು ಆ ದೇವರು ಒಳ್ಳೆಯ ಆರೋಗ್ಯವನ್ನು ನೀಡಲಿ ಅಂತ ಈ ಒಂದು ವೇದಿಕೆಯಲ್ಲಿ ನನಗೆ ಕರೆದು ನನ್ನನ್ನು
ಕರೆದಕ್ಕಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವಂತಹ ನನ್ನೆಲ್ಲ ಆತ್ಮೀಯ ಸಹೋದರರೇ, ಇವತ್ತು ನಾವು ಈ ಟಿಪ್ಪು ಸುಲ್ತಾನ ಮಹಾವೇದಿಕೆ ಅಭಿಮಾನಿಗಳ ಮಹಾವೇದಿಕೆ ಇಲ್ಲಿ ನಾವು ಬರಬೇಕಂದ್ರೆ ನನಗೆ ಇಸ್ಮಾಯಿಲ್ ಶಾಫಿ ಅವರು ಕಾಲ್ ಮಾಡಿ ಕರೆದಾಗ ನನಗೆ ತುಂಬಾ ಖುಷಿ ಆಯಿತು. ಯಾಕೆಂದ್ರೆ ಈ ಒಂದು ಟಿಪ್ಪು ಸುಲ್ತಾನ ಅಭಿಮಾನಿಗಳ ಮಹಾವೇದಿಕೆ ಇದರ ವತಿಯಿಂದ ನಮ್ಮ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಅವರು ಈ ಕೊರೋನಾ ಸಂದರ್ಭದಲ್ಲಿ ಹಲವಾರು ಮನೆಗಳಿಗೆ ದವಸ ಧಾನ್ಯಗಳನ್ನು, ಆಹಾರ ಕಿಟ್ಗಳನ್ನು, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಂಬ ಭೇದ ಭಾವವನ್ನು ನೋಡದೆ ತಮ್ಮ ಕೈಯಿಂದಾಗುವಷ್ಟು ಸಹಕಾರವನ್ನು ನೀಡಿದ್ದಾರೆ. ಅದೇ ರೀತಿ ಈ ನಮ್ಮ ಇವತ್ತಿನ ಈ ಸನ್ಮಾನಕ್ಕೊಳಪಡುವಂತಹ MK ಹಂಸಾ ಇವರು ಸಹ ನಮ್ಮ ಮೊನ್ನೆ ಒಂದು ಹಿಂದೂ ಕುಟುಂಬ ಒಂದು ವಿವಾಹ, ಒಂದು ಹೆಣ್ಣು ಮಗಳಿಗೆ ವಿವಾಹ ಮಾಡಲು ಕಷ್ಟವಾದ ಪರಿಸ್ಥಿತಿಯಲ್ಲಿರುವಂತಹ ಸಂದರ್ಭದಲ್ಲಿ ಆ ಹಿಂದೂ ಕುಟುಂಬಕ್ಕೆ ಒಂದು ದೇವರ ಹಾಗೆ ಬಂದು ನಮ್ಮ ಹಂಸಾ ಅವರು ಅಲ್ಲಿ ಮುಟ್ಟಿದ್ದಾರೆ. ಹಾಗೂ ಈ ಹಂಸಾರವರ ಕುಟುಂಬವು ಹಿಂದೂ ಹೆಣ್ಣು ಮಗಳ ವಿವಾಹವನ್ನು ಮಾಡಿಕೊಟ್ಟಿರುವುದು ಇವತ್ತು ಈ ನಮ್ಮ ಉಳ್ಳಾಲವನ್ನು ಇಂತಹ ಒಂದು ಇಷ್ಟು ಸಹಕಾರ ಮಾಡುವಂತವರನ್ನು ಯಾರು ಹೇಳಿಕೊಳ್ಳುವುದಿಲ್ಲ. ಆದ್ರೆ ಒಂದು ಯಾವುದೇ ಕೆಟ್ಟ ವಿಚಾರವನ್ನು ಹೇಳಿದಾಗ ಅದು ಇಡೀ ಊರೆಲ್ಲ ಹಬ್ಬುತ್ತದೆ. ಇಂತಹ ಒಳ್ಳೆಯ ಕೆಲಸಗಳು ನಮ್ಮ ಸಮಾಜದಲ್ಲಿ ಎಲ್ಲರಿಗೂ ಇದು ಮಾರ್ಗದರ್ಶವಾಗಿರಬೇಕು. ಅದೇ ರೀತಿ ಈ ಟಿಪ್ಪು ಸುಲ್ತಾನ ಅಭಿಮಾನಿಗಳ ವೇದಿಕೆಯಿಂದ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಅವರು ನಮ್ಮನ್ನು ಕರೆದು ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೂ ಹಾಗೂ ಇಲ್ಲಿ ನೆರೆದಿರುವಂತಹ ನಮಗೆಲ್ಲರಿಗೂ ದೇವರು ಇನ್ನೂ ಸಹ ಇಂತಹ ಹೆಚ್ಚಿನ ಕೆಲಸಗಳನ್ನು ಮಾಡಲು ಆಯುರಾರೋಗ್ಯ ಆಯುಷ್ಯವನ್ನು ಕರುಣಿಸಲಿ ಎಂದು ಕೇಳಿಕೊಳ್ಳುತ್ತಾ ನನ್ನೆರಡು ಮಾತನ್ನು ಕೊನೆಗೊಳಿಸುತ್ತೇನೆ. ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆಯ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರಾದಂತಹ ಆತ್ಮೀಯರು ಆದಂತಹ ಶ್ರೀಯುತ ಇಸ್ಮಾಯಿಲ್ ಶಾಫಿ ಬಬ್ಬುಗಟ್ಟೆಯವರೇ ಹಾಗೂ ಉಳ್ಳಾಲ ನಗರಸಭೆಯ ಜನಪ್ರತಿನಿಧಿಗಳು, ಟಿಪ್ಪು ಸುಲ್ತಾನ್
ಅಭಿಮಾನಿಗಳ ಮಹಾವೇದಿಕೆಯ ಪದಾಧಿಕಾರಿಗಳು, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಬಂಧುಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಹಿತೈಷಿ ಬಂಧುಗಳೇ, ಒಂದು ಮದುವೆಯ ಕಾರ್ಯಕ್ರಮ ನಮ್ಮನ್ನೆಲ್ಲರನ್ನು ಇಲ್ಲಿ ಒಟ್ಟು ಸೇರಿಸಿದೆ. ಅದು ಈ ಮದುವೆಯಲ್ಲಿರುವಂತಹ ವಿಶೇಷತೆ. ಮದುವೆ ಎನ್ನುವುದು ಎಲ್ಲ ಕಡೆಯಲ್ಲಿ ಆಗುತ್ತದೆ, ಆದರೆ ಎಲ್ಲ ಕಡೆಯಲ್ಲಿ ಆದಾಗ, ಮದುವೆ ಆದಾಗ ಈ ರೀತಿಯ ಸನ್ಮಾನಗಳನ್ನು ನಾವು ಕಾಣುವುದಿಲ್ಲ. ಹಾಗಿದ್ರೆ ಇಲ್ಲಿ ಮದುವೆಯಲ್ಲಿ ಆಗಿರುವಂತಹ ವಿಶೇಷತೆ ಏನು, ಈ ಸನ್ಮಾನಕ್ಕೆ ಕಾರಣ ಏನು ಎನ್ನುವುದನ್ನು ನೋಡಿದಾಗ, ಮದುವೆ ಆದದ್ದು ಒಂದು ಹಿಂದೂ ಕುಟುಂಬದಲ್ಲಿ, ಅದನ್ನು ಮಾಡಿ ಸಂಭ್ರಮಿಸಿದ್ದು ಮುಸ್ಲಿಂ ಮನೆಯವರು, ಕುಟುಂಬದವರು. ಇಲ್ಲಿ ಹಿಂದೂ ಮುಸ್ಲಿಮರ ಬಾಂಧವ್ಯ ಒಂದು ಮದುವೆಯಲ್ಲಿ ಈ ರೀತಿಯಲ್ಲಿ ಕಂಡು ಬರುತ್ತದೆ ಎನ್ನುವಾಗ ಅದರ ಹಿನ್ನೆಲೆ ಏನು? ಅಲ್ಲಿ ಒಂದು ಸ್ನೇಹದ ಹಿನ್ನೆಲೆಯನ್ನು ಈಗ ಹೇಳಿದ್ರು. 25 ವರ್ಷಗಳ ಸ್ನೇಹ ಆ ಮದುವೆ ಆಗುವಂತಹ ತಂದೆಯವರಿಗೂ, ಮನೆಯ ತಂದೆಯವರಿಗೂ, ಅವರ ಇನ್ನೊಬ್ಬ ಗೆಳೆಯರಿಗೂ, ಅವರು ಹಿಂದೂ ಮತ್ತು ಮುಸ್ಲಿಂ ಆಗಿದ್ರು. ಈಗ ಅವರು ನೆರೆಕರೆಯವರಾಗಿದ್ದಾರೆ. ಆ ನೆರೆಕರೆಯ ಬಾಂಧವ್ಯವೂ ಇಲ್ಲಿ ಕಾಣುತ್ತದೆ. ತಮ್ಮ ನೆರೆಕರೆಯಲ್ಲಿ ಆಗುವಂತಹ ಒಂದು ಮದುವೆ, ಆ ಮದುವೆಯ ಮನೆಯವರು ಕಷ್ಟದಲ್ಲಿದ್ದಾರೆ, ಹೆಣ್ಣು ಮಗಳ ಮದುವೆಯನ್ನು ಮಾಡಲಿಕ್ಕೆ ಏನು ಎನ್ನುವಂತಹ ಆಲೋಚನೆಯಲ್ಲಿದ್ದಾರೆ ಎನ್ನುವಾಗ ಅದಕ್ಕೆ ನಾವು ಇದ್ದೇವೆ ಎನ್ನುವಂತಹ ಭರವಸೆಯನ್ನು ಕೊಟ್ಟವರು MK ಕುಟುಂಬ. ಅದಕ್ಕೆ ಕಾರಣಕರ್ತರಾದದ್ದು ಅವರ ಸ್ನೇಹದ ಕೊಂಡಿ, ಒಂದು ಸೇತುವೆಯೊಂದು ಇಲ್ಲಿ ಕೊಂಡಿಯಾಗಿ ಎರಡು ಕುಟುಂಬಗಳ ನಡುವೆ ಬಾಂಧವ್ಯವನ್ನು ಬೆಸೆಯಿತು. ಇದು ಒಂದು ಮದುವೆ ಆದಾಗ ಎರಡು ಕುಟುಂಬಗಳು ಒಂದಾಗುತ್ತವೆ ನಾವು ಹೇಳ್ತೇವೆ. ಮದುವೆ ಅಂತ ಹೇಳಿದ್ರೆ ಅದು ಎರಡು ಕುಟುಂಬಗಳು ಒಂದಾಗುವಂತಹ ಸಂಭ್ರಮ. ಇಲ್ಲಿ ಒಂದು ಮದುವೆಯಲ್ಲಿ ಎರಡು ಕುಟುಂಬಗಳು ಒಂದಾಗಿದ್ದಾರೆ, ಸತಿಪತಿಯರಾಗಿ ಅವರು ಒಂದು ಕುಟುಂಬ ಒಂದಾಗಿದೆ. ಅದರ ಜೊತೆಗೆ ಇಲ್ಲಿ ಅನ್ಯೋನ್ಯತೆಯ ಎರಡು ಕುಟುಂಬಗಳು, ನೆರೆಕರೆಯವರು ಒಂದು ಮದುವೆಯಲ್ಲಿ ಒಂದಾಗಿದ್ದಾರೆ. ಆ ವಿಶೇಷತೆಯಿಂದಾಗಿ ಈ ಮದುವೆಗೊಂದು ಸಂಭ್ರಮ, ಆ ಮದುವೆ ಮಾಡಿದವರಿಗೊಂದು ಸನ್ಮಾನದ ಒಂದು ಗೌರವ. ಎರಡು ರೀತಿಯ ಸಂಭ್ರಮಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ನಾವು ತುಳುವಿನಲ್ಲಿ ಹೇಳುವಾಗ, ಒಂದು ಮಾತಿನಲ್ಲಿ ಸಾಧಾರಣವಾಗಿ ಹೇಳುವಾಗ ಹೇಳ್ತೇವೆ, ಒರಿಯರ್ದು ಒರಿ ಅಸಲು ಅಂತ ಹೇಳಿಕೊಂಡು. ಇಲ್ಲಿಗೆ ಅದನ್ನು ಅನ್ವಯಿಸುತ್ತಿದ್ರೆ ಒಬ್ಬರಿಗಿಂತ ಒಬ್ಬರು ಮಿಗಿಲು ಅಂತ ಹೇಳಿಕೊಂಡು ನಾವು ಹೇಳಬಹುದು. ಯಾರನ್ನು ಹೇಗೆ ಅಭಿನಂದಿಸಬೇಕಂತ ಗೊತ್ತಾಗುವುದಿಲ್ಲ. ಅಂತಹ ಒಂದು ಸಂಭ್ರಮದ ವಾತಾವರಣ ಇಲ್ಲಿದೆ. ಒಂದು ಮನೆಯವರಿಗೆ ಮದುವೆ ಆದಂತಹ ಸಂಭ್ರಮ ಆದರೆ ಆ ಮನೆಯವರಿಗೆ ಮದುವೆ ಮಾಡಿಕೊಟ್ಟಂತಹ ಒಂದು ತೃಪ್ತಿಯ ಸಂಭ್ರಮ ಮಾಡಿಕೊಟ್ಟವರಿಗೆ MK ಕುಟುಂಬದವರಿಗೆ. ಇದನ್ನು ನೋಡಿದಾಗ ಟಿಪ್ಪು ಸುಲ್ತಾನ್ ಮಹಾವೇದಿಕೆಯವರಿಗೆ, ಅಭಿಮಾನಿಗಳ ಮಹಾವೇದಿಕೆಯವರಿಗೆ ಇಂತಹದೊಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ಊರಿನಲ್ಲಿ ಆಗುವಾಗ ಅದನ್ನು ನಾವು ಗುರುತಿಸಬೇಕು, ಅದನ್ನು ನಾವು ನಾಡಿಗೆ ಪರಿಚಯಿಸಬೇಕು ಎನ್ನುವಂತಹ ಮತ್ತೊಂದು ರೀತಿಯ ಸಂಭ್ರಮ. ಹೀಗೆ ಒಬ್ಬರಿಗಿಂತ ಒಬ್ಬರು ಮಿಗಿಲು ಇಲ್ಲಿ ಕಾಣ್ತಾ ಇದ್ದೇವೆ ನಾವು. ಮಾನವೀಯತೆ ಎನ್ನುವುದು ಬರುವುದು ಇಲ್ಲಿಂದ. ನಾವು ಸೌಹಾರ್ದ, ಕೋಮು ಸಾಮರಸ್ಯ ಹೀಗೆ ಸುಮ್ಮನೆ ಬಾಯಿಯಲ್ಲಿ ಹೇಳಬೇಕಲ್ಲದೆ ಹೊರತು ಅದು ಬಾಯಿ ಮಾತಿನಲ್ಲಿ ಬರುವುದಿಲ್ಲ. ಯಾವಾಗ ಮಾನವೀಯತೆಯ ಸೆಲೆ ಮನುಷ್ಯನ ಒಳಗಿನಿಂದ ಬರ್ತದೋ ಅಲ್ಲಿ ಮಾನವೀಯತೆಯಲ್ಲಿ ಎಲ್ಲವೂ ಇರ್ತದೆ. ಆ ಮಾನವೀಯತೆಯಲ್ಲಿ ಎಲ್ಲವೂ ಇದ್ದಾಗ ಅಲ್ಲಿ ಹಿಂದೂ ಮತ್ತು ಕುಟುಂಬ, ಮುಸ್ಲಿಂ ಕುಟುಂಬ ಯಾವುದು ಗಣನೆಗೆ ಬರುವುದಿಲ್ಲ. ಇಲ್ಲಿ ಗಣನೆಗೆ ಬರುವುದು ಎರಡೇ, ಒಂದು ಮದುವೆ ಮಾಡಿಕೊಟ್ಟಂತಹ ಸಂಭ್ರಮಕ್ಕೆ ತೃಪ್ತಿಯ ಸಂಭ್ರಮ. ಅದನ್ನು ಆನಂದಿಸುವುದು ಯಾರು? ನಾವು. ಹೇಗೆ ಆನಂದಿಸ್ತಾ ಇದ್ದೇವೆ? ಇಬ್ಬರನ್ನು ಅಲ್ಲಿ ಕೂತುಕೊಳ್ಳಿಸಿ ಅವರಿಗೆ ಸನ್ಮಾನ ಮಾಡುವ ಮೂಲಕವಾಗಿ ಆ ಎರಡು ಕುಟುಂಬದ ತೃಪ್ತಿಗೆ ನಾವು ನಿಮ್ಮನ್ನು ಗಮನಿಸಿದ್ದೇವೆ, ಗುರುತಿಸಿದ್ದೇವೆ ಎನ್ನುವಂತಹ ಒಂದು ದೊಡ್ಡ ಸಂದೇಶವನ್ನು ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ಇಲ್ಲಿ ತೋರಿಸಿಕೊಟ್ಟಿದೆ. ಅದಕ್ಕೆ ಕಾರಣೀಕರ್ತರಾದವರು ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ. ಅವರ ಬಗ್ಗೆ ಹೇಳುವಾಗ ಪ್ರಸ್ತಾವನೆಯಲ್ಲಿ ತುಂಬಾ ಮಾತುಗಳನ್ನು ಹೇಳಿದ್ರು, ನಾವು ನೋಡಿದ್ದೇವೆ. ಯಾಕೆಂತ ಹೇಳಿದ್ರೆ ಅವರ ಯಾವುದೇ ಕಾರ್ಯಕ್ರಮ ಇರಲಿ ಅಲ್ಲಿ ಪೊಸಕುರಲ್ ಅವರಿಗೊಂದು ಜೊತೆಯಾಗಿ ಬೇಕೇ ಬೇಕು. ಅದು ಪ್ರಚಾರಕ್ಕಾಗ್ಲಿ, ದಾಖಲೆಗಾಗ್ಲಿ, ಯಾವುದಕ್ಕಾಗ್ಲಿ ಅಲ್ಲಿ ಪೊಸಕುರಲ್ ಒಟ್ಟಿಗೆ ಇದ್ದೇ ಇರ್ತದೆ. ಇದು ನನಗೂ ಒಂದು ಅಭಿಮಾನ. ಸನ್ಮಾನ ಅಂತ ಹೇಳುವಾಗ ನಾನು ಹೇಳ್ಬೋದು, ನನ್ನನ್ನು ಒಂದು ಕಾಲಘಟ್ಟದಲ್ಲಿ ಅವರು ಕರೆದು ಇದೇ ಕ್ಲಿಕ್ ಸಭಾಂಗಣದಲ್ಲಿ ಸನ್ಮಾನಿಸಿದ್ರು. ಯಾವುದೋ ಕಾರಣಕ್ಕಾಗಿ ಅವರು ನನ್ನನ್ನು ಗುರುತಿಸಿದ್ದಾರೆ, ಅದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅದರ ಜೊತೆಗೆ ಮಾನವೀಯ ಗುಣಗಳ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ. ಕೊರೋನಾ ಕಾಲಘಟ್ಟದಲ್ಲಿ ಹೇಳಿದ್ರು, ಕಳೆದ ವರ್ಷವೂ ಕಿಟ್ಗಳನ್ನು ವಿತರಿಸಿದ್ರು, ಈ ವರ್ಷವೂ ಕಿಟ್ಗಳನ್ನು ವಿತರಿಸಿದ್ರು. ಆದ್ರೆ ಅದಕ್ಕೆ ಯಾವುದೇ ದೊಡ್ಡ ಪ್ರಚಾರ ಕೊಡ್ಲಿಲ್ಲ ಅವರು.
ಸದ್ದಿಲ್ಲದೆ ಮಾನವೀಯ ಸೇವೆ ಮಾಡಿದರು. ಅದರ ಜೊತೆಗೆ ಆಸ್ಪತ್ರೆಯಲ್ಲಿರುವವರ ನೆರವಿಗೆ ಸದಾ ಅವರು ಹೋಗ್ತಾರೆ. ತನ್ನ ಬಳಗವನ್ನು ಒಟ್ಟುಗೂಡಿಸಿಕೊಂಡು ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ಸದಸ್ಯರನ್ನೆಲ್ಲ ಕಟ್ಟಿಕೊಂಡು ಆಸ್ಪತ್ರೆಗೆ ಅಲೆದಾಡುವುದು, ಸಹಾಯಕ್ಕಾಗಿ ಮನೆಗೆ ಯಾವುದೋ ಮನೆಗೆ ಸಹಾಯ ಆಗತ್ತಿದ್ರೆ ಆ ಮನೆಗೆ ಹೋಗುವುದು, ಇಂತಹ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಒಂದು ದೊಡ್ಡ ಕೆಲಸ ಅಂತ ಹೇಳಿದ್ರೆ ಸೂರಿಲ್ಲದವರಿಗೆ, ಅದರಲ್ಲೂ ಕಷ್ಟದಲ್ಲಿರುವವರಿಗೆ ಮನೆ ಕಟ್ಟಿಕೊಡುವಂತಹ ಕೆಲಸ. ಕಳೆದ ವರ್ಷ ಅಥವಾ ಅದಕ್ಕಿಂತ ಹಿಂದಿನ ವರ್ಷ ಏನೋ ಇಂತಹ ಒಂದು ಗೃಹ ಪ್ರವೇಶ ಸಂಭ್ರಮದಲ್ಲಿ ನಾನು ಕೂಡ ಅತಿಥಿಯಾಗಿ ಭಾಗವಹಿಸಿದಂತಹ ಆ ಸವಿ ನೆನಪು ಈಗಲೂ ಇದೆ. ಅಂತಹ ಒಂದು ಕುಟುಂಬಗಳಿಗೆ ಮನೆ ಕಟ್ಟಿಕೊಡುವುದು ಅಂತ ಹೇಳಿದ್ರೆ ಅದು ದೊಡ್ಡ ಕೆಲಸ. ಯಾಕೆಂತ ಹೇಳಿದ್ರೆ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು. ನಮ್ಮಲ್ಲೊಂದು ಮಾತಿದೆ, 1000 ಸುಳ್ಳು ಹೇಳಿ ಆದ್ರೂ ಒಂದು ಮದುವೆ ಮಾಡಬೇಕು. ಯಾಕೆಂದ್ರೆ ಮದುವೆ ಮಾಡುವುದು ಒಂದು ದೊಡ್ಡ ಪುಣ್ಯದ ಕಾರ್ಯ. ಅದೇ ರೀತಿಯಲ್ಲಿ ನಮ್ಮ ಜೀವಮಾನದಲ್ಲಿ ಮನೆ ಕಟ್ಟುವುದು ಒಂದು ಪುಣ್ಯದ ಕಾರ್ಯ. ಆ ಮನೆ ಕಟ್ಟುವ ಕೆಲಸಕ್ಕೆ ಅವರು ಜೊತೆ ಸೇರಿಕೊಂಡು ಅವರಿಗೆ ಮನೆ ಕಟ್ಟಿಕೊಡುವಂತಹ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಒಂದು ಮನೆ ಗೃಹ ಪ್ರವೇಶ ಆಗಿದೆ, ಇನ್ನೊಂದು ಮನೆ ಈಗಾಗಲೇ ಮುಕ್ಕಾಲುವಾಸಿ ಕೆಲಸ ಮುಗೀತಾ ಬಂದಿದೆ. ಈ ಕೊರೋನಾ ಸಂಕಷ್ಟ ಕಾಲಘಟ್ಟದಿಂದಾಗಿ ಅದು ಸ್ವಲ್ಪ ತಡವಾಗಿದೆ. ಆದರೂ ಅದು ನೆರವೇರ್ತದೆ. ಅದನ್ನು ಖಂಡಿತವಾಗಿ ಪೂರೈಸ್ತೇನೆ ಎನ್ನುವಂತಹ ಭರವಸೆ ಅವರಿಗಿದೆ. ಯಾಕೆಂತ ಹೇಳಿದ್ರೆ ಅವರು ಕೇಳಿದಾಗ ಇಲ್ಲ ಎನ್ನದೆ ಕೊಡುವಂತಹ ದಾನಿಗಳು, ಅವರ ಅಭಿಮಾನಿಗಳು ತುಂಬಾ ಮಂದಿ ಇದ್ದಾರೆ. ನಮ್ಮ ಶಾಸಕರಿಂದ ಹಿಡಿದು ಎಲ್ಲರೂ ಅವರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಕೇವಲ ಸಹಾಯ ಮಾಡೋದಲ್ಲ, ಆ ಸಹಾಯದ ಜೊತೆಗೆ ಅವರಿಗೆ ಮತ್ತೆ ಏನು ಬೇಕು ಎನ್ನುವಂತಹ ಒಂದು ಎಲ್ಲ ರೀತಿಯ ಒಂದು ಭರವಸೆಯನ್ನು ಕೊಡ್ತಾರೆ. ಅವರ ಮುಂದಿನ ಯೋಜನೆಗಳು ಈಗ ಮಾತಾಡುವಾಗ ಹೇಳಿದ್ರು, ಇನ್ನು ನನ್ನ ಮುಂದಿನ ಯೋಜನೆ ಒಂದು ಕ್ರಿಶ್ಚಿಯನ್ ಕುಟುಂಬಕ್ಕೆ, ಒಂದು ಹಿಂದೂ ಕುಟುಂಬಕ್ಕೆ ಮನೆ ಕಟ್ಟಿಕೊಡುವಂತಹ ಯೋಜನೆ ಇದೆ ಕಷ್ಟದಲ್ಲಿರುವವರಿಗೆ ಅಂತ ಹೇಳಿಕೊಂಡು. ಖಂಡಿತವಾಗಿಯೂ ಆತ್ಮವಿಶ್ವಾಸದಿಂದ, ದೃಢ ನಿಶ್ಚಯದಿಂದ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತೇನೆ ಅಂತ ಸಾಧಿಸಲಿಕ್ಕೆ ಹೊರಟವರಿಗೆ ಇದು ಏನು ಕಡಿಮೆ ಆಗ್ಲಿಕ್ಕಿಲ್ಲ, ಅದಕ್ಕೆ ಏನು ಕೊರತೆ ಬರ್ಲಿಕ್ಕಿಲ್ಲ. ದಾನಿಗಳು ಖಂಡಿತವಾಗಿ ಅವರ ಕೈ ಹಿಡಿದು ಈ ಕೆಲಸವನ್ನು ನಡೆಸಿಕೊಡ್ತಾರೆ ಎನ್ನುವಂತಹ ವಿಶ್ವಾಸ ನನಗಿದೆ. ಆ ಕೆಲಸವನ್ನು ಅವರು ಮಾಡಿಯೇ ಮಾಡ್ತಾರೆ ಎನ್ನುವಂತಹ ವಿಶ್ವಾಸ ಕೂಡ ಇದೆ. ಯಾಕೆಂದ್ರೆ ಇಸ್ಮಾಯಿಲ್ ಶಾಫಿ ಅವರು ಹಿಡಿದ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುವಂತಹ ಒಬ್ಬ ನಿಪುಣ ಸಂಘಟಕ ಎನ್ನುವುದನ್ನು ನಾನು ಈವರೆಗಿನ ಅವರ ಕೆಲಸಗಳಲ್ಲಿ ತಿಳ್ಕೊಂಡಿದ್ದೇನೆ. ಹಾಗೆ ಇಲ್ಲಿ ಇನ್ನೊಂದು ಮದುವೆಯ ಸಂಭ್ರಮದಲ್ಲಿ 2 ಮನೆಯವರು ಒಂದಾದದ್ದು ನಾನು ಆಗ್ಲೇ ಹೇಳಿದೆ. ಒಂದು ಮದುವೆ ಅಂತ ಹೇಳುವಾಗ ನಾನು ಆಗ್ಲೇ ಹೇಳಿದೆ, 100 ಸುಳ್ಳು ಹೇಳಿ ಆದ್ರೂ 1000 ಸುಳ್ಳು ಹೇಳಿ ಆದ್ರೂ ಮದುವೆ ಮಾಡಬೇಕು ಎನ್ನುವಂತಹ ನಮ್ಮ ಗಾದೆ. ಯಾಕೆ ಅದು ಒಂದು ಮದುವೆ ಅಂತ ಹೇಳಿದ್ರೆ ಪುಣ್ಯದ ಕೆಲಸ. ನಮ್ಮ ಮಾತಿನಲ್ಲಿ ಹೇಳುವಾಗ ಹೇಳ್ತೇವೆ, ಮದುವೆ ಎನ್ನುವುದು ಸ್ವರ್ಗದಲ್ಲಿ ನಿಶ್ಚಯಿಸಲ್ಪಡುತ್ತದೆ, ಭೂಮಿಯಲ್ಲಿ ಆಚರಿಸಲ್ಪಡುತ್ತದೆ ಅಂತ ಹೇಳಿಕೊಂಡು. ಯಾವುದು ಹೇಗೆ ಆಗಬೇಕು ಅದು ನಮ್ಮ ಮಾತಿನಲ್ಲಿ ಹೇಳುವುದಿದ್ರೆ ದೇವರು ನಿಶ್ಚಯಿಸಿದ್ದಾನೆ. ಎಲ್ಲರಿಗೂ ಅದೇ ದೇವರು ನಿಶ್ಚಯ ಮಾಡಿದ್ದೇ ಆಗುವುದು. ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ನಾವು ಯಾವುದನ್ನು ಮಾಡ್ತೇವೆ ಅಂತ ಬಯಸ್ತೇವೆಯೋ ಅದಕ್ಕೆ ದೇವರ ಅನುಗ್ರಹ ಖಂಡಿತ ಇದ್ರೆ ಮಾತ್ರ ನಮ್ಗೆ ಮಾಡ್ಲಿಕ್ಕೆ ಸಾಧ್ಯ ಆಗುವುದು. ಇಲ್ಲದಿದ್ರೆ ನಮ್ಮಿಂದ ಒಂದು ಹುಲ್ಲು ಕಡ್ಡಿಯನ್ನು ಅಲುಗಾಡಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕೆಂತ ಹೇಳಿದ್ರೆ ಅಂತಹ ಅದೆಷ್ಟೋ ಮಂದಿಯನ್ನು ನಾವು ನೋಡಿದ್ದೇವೆ. ನಾನು ಮಾಡಿದ್ದೆ ಏನೂ ಇಲ್ಲ, ದೇವರು ಮಾಡಿದ್ದೆ ಎಲ್ಲವೂ. ಇಲ್ಲಿಯೂ ಕೂಡ ಹಾಗೆ MK ಕುಟುಂಬದವರು ಒಂದು ಫ್ಯಾಮಿಲಿ ಚಾರಿಟೇಬಲ್ ಟ್ರಸ್ಟ್ ಅನ್ನು ಮಾಡಿಕೊಂಡಿದ್ದಾರೆ. ಹಂಸಾರ್ ಅವರಿದ್ದಾರೆ, ಅವರ ಮನೆಯವರೆಲ್ಲರೂ ಹಿರಿಯವರಿದ್ದಾರೆ. ಒಂದು ಮನೆಯವರು ಅವರ ಫ್ಯಾಮಿಲಿ ಟ್ರಸ್ಟ್ ನ ಮೂಲಕ ಇದುವರೆಗೆ ಅದೆಷ್ಟೋ ಮಂದಿಗೆ ಅವರು ಸಹಾಯ ಮಾಡಿದ್ದಿರಬಹುದು. ಆದರೆ ಯಾವುದೂ ಸುದ್ದಿ ಆಗಲಿಲ್ಲ. ಯಾಕೆ? ಅವರು ಮಾಡಿದ್ದೆಲ್ಲವೂ ಅವರವರ ಕುಟುಂಬದೊಳಗೆ, ಅವರ ಕಷ್ಟದಲ್ಲಿರುವವರಿಗೆ, ಅವರ ಸಮುದಾಯದಲ್ಲಿರುವವರಿಗೆ ಮಾಡಿದಾಗ ಅದು ಹೊರ ಜಗತ್ತಿಗೆ ಅಷ್ಟೊಂದು ದೊಡ್ಡ ವಿಶೇಷ ಆಗಲಿಲ್ಲ. ಆದ್ರೆ ಇಲ್ಲಿ ಮತ್ತೊಂದು ಧರ್ಮದವರಿಗೆ, ಇನ್ನೊಂದು ಧರ್ಮದವರು, ಆ ಮನೆಯವರು ಕಷ್ಟದಲ್ಲಿದ್ದಾರೆ, ಅವರಿಗೆ ಒಂದು ಅಗತ್ಯ ಇದೆ ಅಂತ ಹೇಳುವಾಗ ನಾವು ಇದ್ದೇವೆ ಅಂತ ತೋರಿಸಿಕೊಟ್ಟದ್ದು ಅದು ಭ್ರಾತೃತ್ವದ ಸಂಕೇತ, ಅದು ಸೌಹಾರ್ದತೆಯ ಸಂಕೇತ. ಇಲ್ಲಿ ಸೌಹಾರ್ದತೆ ಎನ್ನುವುದು ಮಾತಿನಲ್ಲಿ ದೊಡ್ಡ ದೊಡ್ಡ ಶಬ್ದಗಳಲ್ಲಿ ಬರಲಿಲ್ಲ, ಅವರ ಕೆಲಸದಲ್ಲಿ ಬಂತು. ನೆರೆಕೆರೆಯವರ ಬಾಂಧವ್ಯವನ್ನು ಆ ಕೆಲಸದಲ್ಲಿ ಅವರು ಮಾಡಿ ತೋರಿಸಿಕೊಟ್ರು. ಆ ಕೆಲಸದ ಮೂಲಕವಾಗಿ ಅವರು ಗಳಿಸಿದಂತಹ ಪುಣ್ಯ ಅದಕ್ಕೆ ನಾವು ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆಲ್ಲ ಲೆಕ್ಕ ಹಾಕುವವರು ದೇವರು. ನಾವಿಲ್ಲಿ ಯಾವುದೇ ಒಳ್ಳೆಯ ಕೆಲಸ ಮಾಡಲಿ ಅದಕ್ಕೆ ನಮಗೆ ಒಂದಲ್ಲ ಒಂದು ದಿನ ಒಳ್ಳೆಯ ಪ್ರತಿಫಲ ಸಿಗುತ್ತದೆ ಎನ್ನುವುದನ್ನು ದೇವರು ಖಂಡಿತವಾಗಿ ಕೊಡ್ತಾರೆ ಎನ್ನುವುದನ್ನು ನಾವು ವಿಶ್ವಾಸ ಇಟ್ಟುಕೊಂಡವರು. ಅಂತಹ ಒಳ್ಳೆಯ ಕೆಲಸವನ್ನು MK ಕುಟುಂಬದವರು ಮಾಡಿದ್ದಾರೆ. ಅವರಿಗೆ ನಾವು ಬೇಡಿಕೊಳ್ಳುವುದು ಇಷ್ಟೇ,
ಏನು ನಾವು ಬೇಡಿಕೊಳ್ಳಬಹುದು? ಇಂತಹ ಸಾಮರ್ಥ್ಯವನ್ನು ಇನ್ನೂ 100,000 ಮಂದಿಗೆ ಮದುವೆ ಮಾಡಿಕೊಡುವಂತಹ ಆ ಸಾಮರ್ಥ್ಯ ಅವರ ಕುಟುಂಬದವರಿಗೆ ಬರಲಿ ಎನ್ನುವಂತಹ ಒಂದು ಒಳ್ಳೆಯ ಹಾರೈಕೆಯೊಂದಿಗೆ ಒಳ್ಳೆಯ ಅಭಿಮಾನದ ಚಪ್ಪಾಳೆ. ಈ ಚಪ್ಪಾಳೆಯ ಸದ್ದು ಸಾಕಾಗುವುದಿಲ್ಲ. ನಾವು ಕಡಲ ಬರಿಯಲ್ಲಿ ಇರುವವರು, ಆ ಕಡಲ ಸಮುದ್ರದ ಅಲೆಯ ಆ ರಭಸವನ್ನು ಕಂಡವರು. ಅಂತಹ ರಭಸದ ಅಭಿಮಾನದ ಅದು ಹೃದಯಾಂತರಾಳದಿಂದ ಬರಬೇಕಾದಂತಹ ಹಾರೈಕೆ. ದೇವರು ಅವರಿಗೆ ಅಂತಹ ಸಾಮರ್ಥ್ಯವನ್ನು ಕೊಡಬೇಕು. ಅಂತಹ ಬಡ ಕುಟುಂಬಗಳಿಗೆ ಕಣ್ಣೀರು ಒರೆಸುವಂತಹ ಕೆಲಸ ಅವರಿಂದ ನಿರಂತರವಾಗಿ ಆಗಲಿ. ಅದೇ ರೀತಿಯಾಗಿ ಅಂತಹವರನ್ನು ಗುರುತಿಸಿ, ಸಮಾಜದಲ್ಲಿರುವಂತಹ ಕಷ್ಟದಲ್ಲಿರುವಂತಹವರನ್ನು ಗುರುತಿಸಿ ಅವರಿಗೆ ಸಹಾಯ ಮಾಡುವಂತಹ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ಅದು ಇಸ್ಮಾಯಿಲ್ ಶಾಫಿ ಅವರ ನೇತೃತ್ವದಲ್ಲಿ ನಿರಂತರವಾಗಿ ನಡೆಯಲಿ. ಅವರ ಜೊತೆಯಲ್ಲಿ ನಾವು ಕೂಡ ಅದಕ್ಕೆ ಸೇರಿಕೊಳ್ಳುವಂತಹ ಭಾಗ್ಯವನ್ನು ದೇವರು ನಮಗೆ ಒದಗಿಸಿಕೊಳ್ಳಿ ಅಂತ ಹೇಳಿಕೊಳ್ಳುತ್ತಾ ಈ ಅವಕಾಶಕ್ಕಾಗಿ ವಂದಿಸುತ್ತಾ ಎಲ್ಲರಿಗೂ ನಮಸ್ಕಾರ. ನಾನು 12ನೇ ತಾರೀಕಿಗೆ ಅಂತ ಕಾಣ್ತದೆ ಪತ್ರಿಕೆ ನೋಡುವಾಗ ಈ ಮದುವೆಯ ವಾರ್ತೆ ಭಾವಚಿತ್ರ ಸಮೇತ ಪತ್ರಿಕೆಯಲ್ಲಿ ನೋಡಿದೆ. ಮದುಮಗಳ ತಾಯಿ ಸುರೇಶ್ ಅವರೆಲ್ಲ ಏನಾಗ್ತದ ಅನ್ನುವಂತ ಉದ್ವೇಗದಲ್ಲಿ ಇದ್ದ ಹಾಗೆ ಅವರ ಮುಖ ಕಾಣ್ತದೆ. ಅದೇ MK ಅವರ ಹಂಸ ಅವರ ಕುಟುಂಬ, ಅವರ ಮನೆಯ ಹೆಣ್ಮಕ್ಳು, ತಾಯಂದಿರು ಅವರೆಲ್ಲ ಮದುವೆ ಇಷ್ಟು ಚಂದದಲ್ಲಿ ಆಯ್ತಲ್ಲ ಅನ್ನುವಂತ ಒಂದು ಸಂತೋಷದಲ್ಲಿ ನೆಗಾಡ್ತಾ ಆ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇರುವಂತಹದ್ದು ಆ ಭಾವಚಿತ್ರದಲ್ಲಿ ಬಹಳ ನನಗೆ ಅದನ್ನು ನೋಡಿ ನಾವು ಮನುಷ್ಯರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನೋ ಜಾತಿಯನ್ನು ಮಾಡಿಕೊಂಡದ್ದು. ಆ ದನಗಳಿಗೆ ಜಾತಿ ಉಂಟ, ಮಂಗಗಳಿಗೆ ಜಾತಿ ಉಂಟ, ನಾಯಿಗಳಿಗೆ ಜಾತಿ ಉಂಟ, ಎಲ್ಲದು ಮಂಗ ಜಾತಿ, ನಾಯಿ ಜಾತಿ, ಮಂಗ ಇದು ಮತ್ತೊಂದು. ಈ ರೀತಿ ನಾವು ಈ ಜಾತಿ ಭೇದವನ್ನು ಮಾಡಿಕೊಂಡಿದ್ದೇವೆ. ಅಂತ ಜಾತಿ ಭೇದ ಇಲ್ಲ ಅನ್ನುವಂತ. ಅದಕ್ಕಾಗಿ ನಾನು MK ಕುಟುಂಬಕ್ಕೆ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ವೇದಿಕೆಯ ಮೂಲಕ ಮತ್ತು ನನ್ನ ವೈಯಕ್ತಿಕವಾಗಿಯೂ ಸಹಸ್ರ ನಮನಗಳನ್ನ ಸಲ್ಲಿಸ್ತೇನೆ. ನಿಮಗೆ ಅದು ಮಾತ್ರ ಅಲ್ಲ, ಇವರು ಹೇಳಿದ್ರು, ನಮ್ಮ ಸಲಹೆಗಾರರು, ಕಾನೂನು ಸಲಹೆಗಾರರು, ಅವರ ಕುಟುಂಬದ ಮಕ್ಕಕ್ಕೆ ಹೋಗುವವರಿಗೆ ಸಹಾಯ ಮಾಡ್ತಾರೆ. ಅವರ ಕುಟುಂಬದಲ್ಲಿ ಒಂದು 8 ಜನ ಅಕ್ಕ ತಂಗಿಯರನ್ನ ಹಿರಿಯ ಮಗನಾಗಿ ಅಥವಾ ಅವರ ಸಹೋದರನಾಗಿ ಮದುವೆ ಮಾಡಿಕೊಟ್ಟ MK ಹಂಸ ಅವರಿಗೆ ಒಂದು ಮದುವೆ ಅಂದ್ರೆ ಎಷ್ಟು ಕಷ್ಟ ಇದೆ. ಅದು ಬಹುಶಃ ಈಗ ಕಡಿಮೆ ಆಗಿದೆ, ಡೌರಿ ಅದು ಇದೆಲ್ಲ. ಹಿಂದೆ ಆದ್ರೆ ಡೌರಿ ಎಷ್ಟು ಕೊಡಬೇಕು, ಬಂಗಾರ ಎಷ್ಟು ಕೊಡಬೇಕು, ಅದು ಮುಸ್ಲಿಂ ಸಂಪ್ರದಾಯದಲ್ಲಿ ಅದೆಲ್ಲ ಸ್ವಲ್ಪ ಜಾಸ್ತಿ. ಇಂಥ ಒಂದು 8 ಅಕ್ಕ ತಂಗಿಯರನ್ನ ಮದುವೆ ಮಾಡಿಕೊಟ್ಟಂತ ತಂದೆ ತಾಯಿಯ ಬೆನ್ನೆಲುಬಾಗಿ ನಿಂತಂತ ಈ ಒಬ್ಬ ಮಗ ಮದುವೆ ಅಂದ್ರೆ ಎಷ್ಟು ಕಷ್ಟ ಇದೆ ಅನ್ನುವಂತಹದ್ದು ಅವರಲ್ಲಿ ನಾವು ಕಲಿಬೇಕು. ಅಂತ ಒಂದು ಸಕ್ರಿಯ ಒಂದು ಸಹೃದಯಿ ಕೆಲಸವನ್ನ ಮಾಡಿದ್ದಕ್ಕಾಗಿ ನಾವು ಎಷ್ಟು ಅಭಿನಂದಿಸಿದ್ರು ಸಾಲದು. ಇದು ಊರಿನಲ್ಲಿ ಅಲ್ಲಿ ಹೋಗುವಾಗ ತುಕ್ಕೋಟ್ನಲ್ಲಿ ಒಂದು ಆಕ್ಸಿಡೆಂಟ್ ಆದ್ರೆ ಅದು ಅರ್ಧ ಗಂಟೆಯೊಳಗೆ ಊರಿಡೀ ಸುದ್ದಿ ಆಗ್ತದೆ. ಬೇರೆ ಏನಾದ್ರೂ ಗಲಾಟೆ ಆದ್ರೆ ಒಂದು ಹುಡುಗಿಯನ್ನು ಯಾರಾದ್ರೂ ಹೇಳ್ಕೊಂಡು ಹೋದ್ರೆ ಅದೆಲ್ಲ ಬಹಳ ಬೇಗ ಸುದ್ದಿ ಆಗ್ತದೆ. ಆದ್ರೆ ಇಂಥ ಸತ್ಕಾರ್ಯಗಳು ಖಂಡಿತ ಸುದ್ದಿ ಆಗುದಿಲ್ಲ. ಇದನ್ನು ಮನೆಗೆ ಎಲ್ರಿಗೂ ತಲುಪಿಸಿ ನೋಡಿ. ನಾವು ಜಾತಿ ಭೇದವನ್ನ ಬಿಟ್ಟು ಇಂಥ ಒಳ್ಳೆ ಕೆಲಸಗಳಿಗೆ ನಾವೆಲ್ಲರೂ ಅಣ್ಣ ತಮ್ಮಂದಿರಾಗಿ ಭಾಗವಹಿಸುವ ಅನ್ನುವ ಸಂದೇಶ ಇದು ಎಲ್ಲ ಕಡೆಗೆ ಹೋಗಬೇಕು ಅನ್ನುವಂಥದ್ದು ನನ್ನ ಒಂದು ಭಾವನೆ. ಈ ರೀತಿಯಲ್ಲಿ ನಾವು ಸಮಾಜದಲ್ಲಿ ಯಾವ ಭೇದ ಭಾವ ಇಲ್ಲದೆ ನಾವು ವರ್ತಿಸಬೇಕು. ಆ ರೀತಿಯ ಒಂದು ಇದಕ್ಕೆ ಪ್ರೋತ್ಸಾಹ ಕೊಡುವ ದೃಷ್ಟಿಯಿಂದಲೇ ನಾವು ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ವೇದಿಕೆ ಇಂತಹ ಕಾರ್ಯಕ್ರಮವನ್ನು ಆದಷ್ಟು ಬೇಗ ಬಹಳ ಮೊದಲಾಗಿ ಇದನ್ನ ಗುರುತಿಸಿ ಮಾಡಬೇಕು. ನಾವು ಇಲ್ಲಿ ಬಂಟ್ವಾಳದಲ್ಲಿ ನೇತ್ರಾವತಿ ಹೊಳೆಯ ಸಮೀಪ ಒಂದು 10-20 ಮಂದಿ ಯುವಕರು ಯಾರು ಹೊಳೆಗೆ ಹಾರಿದ್ರೋ ಅಥವಾ ಬಿದ್ರೋ ಬೊಳ್ಳಕ್ಕೆ ಬಂತ ಅವರನ್ನು ತಕ್ಷಣ ಎತ್ತುವಂತ ಅಂತ ಆಳವಾದಂತ ಅದು ಮಟ್ಟ ಇದು ಇದಕ್ಕೆ ಬೇಸಿಗೆ ಕಾಲದಲ್ಲಿ ಕೂಡ ಆಳವಾದ ನೀರಿದೆ. ಅಲ್ಲಿ ಸುಮಾರು 30 ಅಡಿಯಷ್ಟು ನೀರಿದೆ. ಅಂತ ಜಾಗದಲ್ಲಿ ಕೂಡ ಅವರನ್ನ ಜೀವಂತವಾಗಿಯೋ ಹೆಣವಾಗಿಯೋ ಎತ್ತಿ ಅಥವಾ ಆಸ್ಪತ್ರೆಗೆ ಕಳಿಸುವಂತ ಈ ಎಲ್ಲ ಕೆಲಸಗಳನ್ನ ಮಾಡುವಂತ ಯುವಕರ ತಂಡವನ್ನ
ಅವರಿಗೊಂದು ಜಾಕೆಟ್ ಕೊಡುವ ವ್ಯವಸ್ಥೆ ಇಲ್ಲ. ನಾವು ಜಾಕೆಟ್ ಕೊಡುವ ಕೆಲಸ ಮಾಡುವ ಅಂತ ಹೇಳಿ ನಾವು ಅಲ್ಲಿ ಹೋಗಿ ಅವರನ್ನ ಅಭಿನಂದಿಸಿದ ಆ ಕಾರ್ಯಕ್ರಮ ಮಾಡಿದ್ರೆ ನಮ್ಮಿಂದ ಮೊದಲೇ ಯಾರೋ ಎಲ್ಲ ಬೇಗ ತಯಾರಾಗಿ ಇದು ಮಂಗಳೂರಿನವರು ಬಂದು ಕೊಡೋದು ಬೇಡ, ನಾವು ಕೊಡ್ತೇವೆ ಅಂತ ಅವರಿಗೆ ಜಾಕೆಟ್ ಕೊಟ್ಟು ಇದು ಮಾಡಿದ್ರು. ಮತ್ತೆ ನಾವು ಆ ಕಾರ್ಯಕ್ರಮ ಕೈ ಬಿಟ್ಟೆವು. ಈ ರೀತಿ ನಾವು ಈ ಕಾರ್ಯಕ್ರಮ ಮಾಡುವ ಉದ್ದೇಶ, ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ವೇದಿಕೆಯ ಉದ್ದೇಶ ಏನು ಅಂದ್ರೆ, ಇಂಥ ಸತ್ಕಾರ್ಯಗಳು ಊರಿಡೀ ಪ್ರಚಾರ ಆಗಬೇಕು, ಪ್ರತಿಯೊಬ್ಬರ ಗಮನಕ್ಕೆ ಬರಬೇಕು, ಪ್ರತಿಯೊಬ್ಬರು ಇದನ್ನು ತಮ್ಮ ಜೀವನದ ಒಂದು ಭಾಗವಾಗಿ ಅಳವಡಿಸಿ, MK ಫ್ಯಾಮಿಲಿಯವರಷ್ಟು ದೊಡ್ಡ ರೀತಿಯಲ್ಲಿ ಅಲ್ಲದೇ ಇದ್ರೂ ಕೂಡ ಅವರ ತಾಕತ್ತಿಗೆ ಅನುಗುಣವಾಗಿ ಇಂತಹ ಒಂದು ಕಾರ್ಯಕ್ರಮಗಳನ್ನ, ಸತ್ಕಾರ್ಯಗಳನ್ನ ಮಾಡಿಕೊಳ್ಳುವಂತ ಒಂದು ಕಾರ್ಯಕ್ರಮವನ್ನ ಅವರ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ಆಗ್ಲಿ, ಅದಕ್ಕೆ ಇದು ಪ್ರೇರಣೆ ಆಗಲಿ. ಹಾಗೂ ಮನೆಯನ್ನು ಮಾರಬೇಕಾದಂತ ಪರಿಸ್ಥಿತಿ ಬಂದು ಎರಡನೇ ಮಗಳ ಮದುವೆ ಆಗುವಾಗ ಏನೂ ಇಲ್ಲದೆ ಇರುವಂತಹ ಪರಿಸ್ಥಿತಿಯಲ್ಲಿ ಮದುವೆ ಹೇಗೆ ಮಾಡದೇ ಇದ್ರೆ ಆತ್ಮಹತ್ಯೆ ಮಾಡಿಕೊಳ್ಬೇಕಷ್ಟೇ ಅನ್ನುವಂತ ಒಂದು ಪರಿಸ್ಥಿತಿಯ ನಿರ್ಬಂಧಕ್ಕೆ ತಂದಾಗ ನೋಡಿ, ದೇವರು ಪ್ರತ್ಯಕ್ಷ ಆದಾಗೆ MK ಫ್ಯಾಮಿಲಿ ಅವರು ಅನಿರೀಕ್ಷಿತವಾಗಿ ಸುರೇಶ್ ಅವರಿಗೆ ಸಿಕ್ಕಿ ಆದಂತಹ ಈ ಘಟನೆ, ಇದರಿಂದ ನಾವು ಪಾಠ ಕಲಿಬೇಕು. ನಾವು ಇಂಥ ಸತ್ಕಾರ್ಯಗಳನ್ನ ಸಮಾಜಕ್ಕೆ ಸಂದೇಶವಾಗಿ ಕೊಡಬೇಕು ಅನ್ನುವ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನ ಇದು ಮಾಡಿದ್ದೇವೆ. ನಾವು ಇದು ಬರೀ ತೋರಿಕೆಗಾಗಿ ಅವರಿಗೆ ಸನ್ಮಾನ ಮಾಡಿದ್ದಲ್ಲ, ಇದು ಎಲ್ರಿಗೂ ಪ್ರೇರಣೆ ಆಗಲಿ ಅನ್ನುವಂತ ಉದ್ದೇಶವನ್ನ ಇಟ್ಕೊಂಡು ಮಾಡಿದ್ದೇವೆ. ದಯವಿಟ್ಟು ಇದನ್ನ ನಮ್ಮ ಒಂದು ಗುರಿಯಾಗಿ ಜೀವನದಲ್ಲಿ ನಮ್ಮ ಒಂದು ಸಂಪಾದನೆಯ ಒಂದು ಭಾಗವನ್ನು ಇಂಥ ಒಳ್ಳೆ ಕೆಲಸಕ್ಕಾಗಿ ನಾವು ಇಡ್ತೇವೆ ಅನ್ನುವಂತ ಒಂದು ರೀತಿಯಲ್ಲಿ ಕೆಲಸ ಮಾಡುವಂತ ಪ್ರೇರಣೆ ಈ ಸಮಾರಂಭದಿಂದಾಗಿ ನಿಮ್ಗೆಲ್ರಿಗೂ ಆಗ್ಲಿ ಅನ್ನುವಂತ ಒಂದು ಆಶಯವನ್ನ ಹೇಳ್ತಾ, ನಾವು ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ವೇದಿಕೆ ಬಹಳಷ್ಟು ಜನ ಇಲ್ಲಿ ಟಿಪ್ಪು ಸುಲ್ತಾನ್ ಅವರ ಸಮುದಾಯದವರು ಇದ್ದೀರಿ. ಎಲ್ಲರೂ ಇದರ ಸದಸ್ಯರಾಗಿ ಇದರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಮುಂದಿನ ದಿನಗಳಲ್ಲಿ ನಾವೊಂದು ಟಿಪ್ಪು ಸುಲ್ತಾನ್ ಅವರ ಚರಿತ್ರೆಯನ್ನೆಲ್ಲ ಒಟ್ಟು ಸೇರಿಸುವಂತಹ ಪುಸ್ತಕಗಳ ಒಂದು ಲೈಬ್ರರಿ ಅದು ಇದನ್ನೆಲ್ಲ ಮಾಡಬೇಕು ಅಂತಿದ್ದೇವೆ. ಅದಕ್ಕಾಗಿ ಸಂಘಟನೆ ಸ್ವಲ್ಪ ದೊಡ್ಡದಾಗಿ ಬಲಿಷ್ಠವಾದ ಹಾಗೆ ಅದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅಂತಹದ್ದಕ್ಕೆಲ್ಲ ಸಹಕಾರ ಮಾಡಿ ಅದರ ಒಂದು ಭಾಗವಾಗಿ ನೀವೆಲ್ಲ ಬೆಳೆದು ಬರಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನನ್ನ ಒಂದು ಹೃತ್ಪೂರ್ವಕ ಭಾವನೆಯನ್ನ ಆಶಿಸ್ತಾ, ಆ ಕುಟುಂಬಕ್ಕೆ ಪರಮಾತ್ಮ ಯಾರು ಎರಡೂ ಕುಟುಂಬಕ್ಕೆ, ಹಿಂದೂ ಕುಟುಂಬಕ್ಕೆ ಸುರೇಶಣ್ಣ ಮತ್ತು ಅವರ ಮೊಮ್ಮಗಳ ಕುಟುಂಬಕ್ಕೆ, ಹೊಸದಾಗಿ ಮದುವೆ ಆದಂತ ಏನು ದಂಪತಿಗಳಿದ್ದಾರೆ ಅವ್ರ ನವ ದಂಪತಿಗಳು, ಅವರಿಗೂ ಶುಭ ಹಾರೈಸ್ತಾ, ಅದೇ ರೀತಿ MK ಹಂಸ ಅವರ 8 ಜನ ಅಕ್ಕ ತಂಗಿಯರ ಮತ್ತು ಇಡೀ ಕುಟುಂಬದ ಏನು ಇದೆಯಾ, ಹಾಗೂ ಅವರ ಸ್ನೇಹಿತ ಇನ್ನೊಬ್ಬರು ಸನ್ಮಾನ ಸ್ವೀಕರಿಸಿದವರು ರಜಾಕ್ ಅವರಿಗೂ ಅವರು ಪ್ರೇರಣೆ ಮಾಡಿದವರು ಇಂಥ ಒಂದು ಕೆಲಸ ಸತ್ಕಾರ್ಯಕ್ಕೆ. ಅವರೆಲ್ಲರಿಗೂ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ವೇದಿಕೆಯ ಪರವಾಗಿ ಶುಭ ಹಾರೈಸ್ತಾ, ತ್ರಿಕರಣ ಪೂರ್ವಕವಾಗಿ ಶುಭ ಹಾರೈಸ್ತಾ ನನ್ನ ಪ್ರೀತಿಪೂರ್ವಕವಾದ ಮಾತುಗಳನ್ನು ನಿಲ್ಲಿಸ್ತೇನೆ. ಈ ಕೊರೋನಾ ಎಂಬ ಮಹಾಮಾರಿ ಇದ್ದರೂ ಕೂಡ ಇಂಥ ಒಂದು ಸಮಯದಲ್ಲಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಸಮಯವನ್ನು ಕಳೆದಕ್ಕೆ ನಾನು ಮೊದಲನೇದಾಗಿ ನಿಮಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಕಾರಣ ಏನೆಂದರೆ, ಇಂತಹ ಪರಿಸ್ಥಿತಿಯಲ್ಲಿ ಜನರು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಬರುವುದು ತುಂಬಾ ಅಪರೂಪ. ಆದ್ದರಿಂದ ನಿಮಗೆ ಪ್ರಪ್ರಥಮವಾಗಿ ನಿಮಗೆ ಧನ್ಯವಾದ ಹೇಳುವುದು ನನ್ನ ಕರ್ತವ್ಯ ಎಂದು ಹೇಳುತ್ತಾ, ನಾನು ನನ್ನ ಇವತ್ತಿನ ಈ ಕಾರ್ಯಕ್ರಮದ ನಾವು ಯಾತಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಎಂಬುದು ಒಂದು 2 ಮಾತನ್ನು ನಿಮಗೆ ಹೇಳ್ತಾ ಇದ್ದೇನೆ. ಬಹುಶಃ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಉಳ್ಳಾಲ ನಗರಸಭೆಯ ಉಪಾಧ್ಯಕ್ಷರಾದ ಅಯ್ಯೂಬ್ ಮಂಚಿಲ್ರವರು ಈಗ ತಾನೇ ಬೇರೆ ಕಾರ್ಯಕ್ರಮ ಇದೆ ಅಂತ ಹೇಳಿ ಹೋದ್ರು. ಅದೇ ರೀತಿ ನಮ್ಮ ಇನ್ನೋರ್ವ ಹೊಸಕುರಳ ವಿದ್ಯಾಧರ್ ನಿರ್ದೇಶಕರವರು ಹೊಸಕುರಳ ಚಾನೆಲ್ನ ನಿರ್ದೇಶಕರಾಗಿದ್ದಾರೆ. ಬಹುಶಃ ನಮ್ಮ ಊರಿನಲ್ಲಿ ಅವರನ್ನು ಗೊತ್ತಿಲ್ಲದ ಜನರು ತುಂಬಾ ಅಪರೂಪ ಅಂತ ಹೇಳ್ಬಹುದು. ಯಾಕೆಂದ್ರೆ ನಮ್ಮ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಈಗ ತಾನೇ ಅವರು ಹೇಳಿದ್ರು, ಹೊಸಕುರಳ ಚಾನೆಲ್ ನಮ್ಮ ಯಾವುದೇ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಒಂದು ಸಂಬಂಧಿಕರಾಗಿ ಬಂದು ನಮಗೆ ಸಾಥ್ ಕೊಡ್ತಾ ಇದ್ದಾರೆ. ಯಾವುದೇ ಹಣದ ಆಸೆಗೆ ಬಂದು ನಮ್ಮೊಟ್ಟಿಗೆ ಸಾಥ್ ಕೊಡುವುದಲ್ಲ, ನಾವು ಮಾಡುವ ಕಾರ್ಯಕ್ರಮಕ್ಕೆ ಬೆನ್ನು ತಟ್ಟಿ ನೀವು ಮುಂದಕ್ಕೆ ಹೋಗಿ ಅಂತ ಹೇಳುತ್ತಾ ವಿದ್ಯಾಧರ್ ಶೆಟ್ಟಿ ಅವರು ತಂಡ ನಮಗೆ ಸಾಥನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ನಾನು ವಿದ್ಯಾಧರ್ ಶೆಟ್ಟಿ ಅವರನ್ನು ಕೂಡ ಅಭಿನಂದಿಸ್ತಾ ಇದ್ದೇನೆ. ಮತ್ತು ನಮ್ಮ ವೇದಿಕೆಯಲ್ಲಿದ್ದಂತ ಇನ್ನೋರ್ವ ನಮ್ಮ ಅತಿಥಿ ಫಾರೂಕ್ ಅಲೇಕಲ, ನಾವು ಇನ್ವಿಟೇಷನ್ ಅಲ್ಲಿ ಮಂಚಿಲ್ ಅಂತ ಬರೆದಿದ್ದೇವೆ ತಪ್ಪಿ, ಫಾರೂಕ್ ಅಲೇಕಲ ಇವರೊಬ್ಬ ಉದ್ಯಮಿಯಾಗಿದ್ದಾರೆ, ಸಮಾಜ ಸೇವಕರು ಕೂಡ ಆಗಿದ್ದಾರೆ.
ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಕೂಡ ಇವರ ಮೇಲೆ ಒಂದು ದೊಡ್ಡ ನಿರೀಕ್ಷೆಯನ್ನು ಕೂಡ ಇಟ್ಟಿದ್ದೇವೆ. ಯಾಕೆಂದ್ರೆ ನಮ್ಮಂತ ಇಂಥ ಕೆಲಸ ಮಾಡುವಾಗ ನಿಮ್ಮ ಸಹಕಾರ ನಮಗೆ ಅಗತ್ಯವಿದೆ. ಯಾಕೆಂದ್ರೆ ನಾನು ಈ ವೇದಿಕೆ ಮುಖಾಂತರ ಅವರನ್ನು ನಾನು ವಿನಂತಿ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಉಳ್ಳಾಲ ನಗರಸಭೆಯಲ್ಲಿ 2ನೇ ಬಾರಿ ಕೌನ್ಸಿಲರ್ ಆಗಿ ಆಯ್ಕೆಯಾದ ನನ್ನ ವಾರ್ಡ್ ಅಲ್ಲಿ ಕೂಡ ಕೌನ್ಸಿಲರ್ ಆಗಿದ್ದ ಕುಮಾರಿ ಭಾರತಿ ಅವರು ಮಾಡಿದ ಒಂದು ಕೆಲಸಗಳನ್ನು ನಾನು ಈಗ ಹೇಳಲು ಸಮಯ ಇಲ್ಲ. ಯಾಕೆಂದ್ರೆ ಅಷ್ಟು ಕೆಲಸಗಳನ್ನು 5 ವರ್ಷದಲ್ಲಿ ನನ್ನ ವಾರ್ಡ್ ಅಲ್ಲಿ ಮಾಡಿದ್ದಾರೆ. ಬಹುಶಃ ಯಾವುದೇ ಒಂದು ಕೆಲಸಗಳು ನಮ್ಮ ಬಬ್ಬುಕಟ್ಟೆ ಶಿವಾಜಿನಗರ ವಾರ್ಡ್ ಅಲ್ಲಿ ಬಾಕಿ ಇಲ್ಲ. ಏನು ಬಾಕಿ ಇದ್ದರೂ ಕೂಡ ಅದು ಅಲ್ಪ ಸ್ವಲ್ಪ ಕೆಲಸ, ಒಂದು 10% ಕೆಲಸ ಆಗಿರ್ಬಹುದು. 90% ಕೆಲಸಗಳನ್ನು ಮುಗಿಸಿ ಅವರು ಈಗ 2ನೇ ಕೌನ್ಸಿಲರ್ ಆಗಿ ಉಳ್ಳಾಲ ಧರ್ಮನಗರದಲ್ಲಿ ಆಯ್ಕೆಯಾಗಿದ್ದಾರೆ. ಈಗ ಧರ್ಮನಗರದ ಜನರಿಗೆ ಮತದಾರರಿಗೆ ಕೂಡ ಇಂಥ ಒಂದು ಕೌನ್ಸಿಲರ್ ಸಿಗುವುದು ಒಂದು ಭಾಗ್ಯ ಅಂತ ನಾನು ಹೇಳ್ತಾ ಇದ್ದೇನೆ. ನಮ್ಮ ಕುಮಾರಿ ಭಾರತಿ ಮೇಡಮ್ ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಅದೇ ರೀತಿ ಮೊದಲನೇದಾಗಿ ಉಳ್ಳಾಲ ನಗರಸಭೆ ಪ್ರವೇಶಿಸಿದ ನಮ್ಮ ಶ್ರೀಮತಿ ವೀಣಾ ಮೇಡಮ್ ಇವರು, ನಾವು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಲ್ಲಿ ಮೀಟಿಂಗ್ಗೆ ಬರುತ್ತಾ ಇರುವಾಗ ಇವರು ಕೂಡ ಮಹಿಳಾ ಇದರಲ್ಲಿ ಬರ್ತಾ ಇದ್ರು. ನಾನು ಇವರ ಹತ್ರ ಯಾವಾಗಲೂ ಹೇಳ್ತಾ ಇದ್ದೆ, ಯಾವಾಗಲೂ ನೀವು ಮೀಟಿಂಗ್ಗೆ ಬಂದು ಎದುರು ಕುರ್ಚಿಯಲ್ಲಿ ಕೂತ್ಕೊಳ್ಳೋರಾಗಬಾರ್ದು, ನೀವು ಎದುರುಗಡೆ ಬಂದು ಕೂತ್ಕೊಳ್ಳೋರಾಗ್ಬೇಕು. ಹಾಗಾದ್ರೆ ನೀವು ಕೂಡ ಒಂದು ಜನಪ್ರತಿನಿಧಿ ಆಗಬೇಕು. ಯಾಕೆಂದ್ರೆ ಸುಮ್ಮನೆ ಕೂತ್ಕೊಂಡ್ರೆ ಯಾರು ನಮಗೆ ಜನಪ್ರತಿನಿಧಿ ಆಗ್ಲಿಕ್ಕೆ ಅವಕಾಶ ಸಿಗುವುದಿಲ್ಲ. ಮುಂದೆ ಬಂದು ಕೇಳಿ ತೆಗೆಯಬೇಕಂತ ಹೇಳಿದೆ. ಅದೇ ಇದರಿಂದ ಇನ್ಶಾ ಅಲ್ಲಾಹ್ ಅವರಿಗೆ ಆ ಭಾಗ್ಯವನ್ನು ಕೊಟ್ಟಿದ್ದಾರೆ. ನಾನು ಅವರ ಹತ್ರ ಹೇಳುವುದು ಇಷ್ಟೇ, ಭ್ರಷ್ಟಾಚಾರ ಮಾಡದೆ ಉಳ್ಳಾಲ ನಗರಸಭೆಯಲ್ಲಿ ಒಂದು ಉತ್ತಮ ಕೌನ್ಸಿಲರ್ ಆಗಿ ಯಾರು ಭ್ರಷ್ಟಾಚಾರ ಮಾಡುತ್ತಾರೆ ಅವರ ವಿರುದ್ಧ ನೀವು ಧ್ವನಿ ಎತ್ತಬೇಕು, ಜನರ ಪರವಾಗಿ ಧ್ವನಿ ಎತ್ತಬೇಕು ಎಂದು ಹೇಳುತ್ತಾ ಅವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆಯ ಉಪಾಧ್ಯಕ್ಷರಾದಂತ ನನ್ನ ಆತ್ಮೀಯರು, ನಾನು ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಕಾರಣಕರ್ತರು ಕೂಡ ಅವರೊಬ್ಬರು. ಯಾಕೆಂದ್ರೆ ನಾನೊಬ್ಬ ಮುಸಲ್ಮಾನನಾಗಿದ್ದರು ಈ 2 ಹಿಂದೂ ನಾಯಕರು ಶಾಫಿ ಬಬ್ಬುಕಟ್ಟೆ ಎಂಬ ಹೆಸರನ್ನು ತರಲಿಕ್ಕೆ ಕಾರಣ ವಿಷ್ಣುಮೂರ್ತಿ ಭಟ್ ಮತ್ತು ಸುದತ್ ಜೈನ್ ಅವರು ಮೊದಲು RSS ನ ಒಂದು ಸದಸ್ಯರು ಕೂಡ ಆಗಿದ್ದಾರೆ. ಅಂತವರು ಕೂಡ ನನ್ನನ್ನು ಗುರುತಿಸಿ ಅವರ ಅಂತ ಸಂಘಟನೆಯಲ್ಲಿ ಇದ್ರೂ ಕೂಡ ಅವರ ಸಂಘಟನೆಯಲ್ಲಿ ಅಖಿಲ ಭಾರತ ಕಾರ್ಮಿಕ ಸಂಘಟನೆಯಲ್ಲಿ ನನ್ನನ್ನು ಸೇರಿಸಿ ನನಗೆ ನಾಯಕತ್ವವನ್ನು ಇದನ್ನು ಇವರು ಇಬ್ಬರು ಕೊಟ್ಟಿದ್ದಾರೆ. ಈಗ ಸುದತ್ ಜೈನ್ ಅವರು ಅಖಿಲ ಭಾರತ ಕಾರ್ಮಿಕ ಸಂಘಟನೆಯ ಒಂದು ಸ್ಥಾಪಕ ಅಧ್ಯಕ್ಷರಾಗಿದ್ದಾರೆ. ಅವರು ಮೊದಲಿದ್ದ ಸಂಘಟನೆಯಲ್ಲಿ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಅವರು ಮೊದಲಿದ್ದ ಸಂಘಟನೆ ಅದು ಆಗಿದೆ. ಆದ್ದರಿಂದ ಅಂತ ವ್ಯಕ್ತಿಗಳು ಕೂಡ ಅವರ ಮನಸ್ಸು ಪರಿವರ್ತನೆಯಾಗಿ ಅವರು ಒಂದು ಸಮಾಜಕ್ಕೆ ಒಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ನಾನು ಅವರನ್ನು ಕೂಡ ಈ ಮೂಲಕ ನೆನೆಸ್ತಾ ಇದ್ದೇನೆ. ಮತ್ತೆ ನಮ್ಮ ಸಂಘಟನೆಯ ಇನ್ನೋರ್ವ ಪ್ರಧಾನ ಕಾರ್ಯದರ್ಶಿ ನಜೀರ್ ಬಾರ್ಲಿ, ಬಹುಶಃ ಬಸ್ಸಲ್ಲಿ ಹೋದವರಿಗೆ ಎಲ್ಲರಿಗೂ ಗೊತ್ತಿರಬಹುದು. ನಜೀರ್ ಬಾರ್ಲಿ ಬಸ್ಸಲ್ಲಿ ಹೋದವರಿಗೆ ಅವರ ವಿಷಯ ನಾನು ಹೇಳ್ಬೇಕಂತ ಇಲ್ಲ. ಉಳ್ಳಾಲ ಪರಿಸರ ಎಲ್ಲರಿಗೂ ಗೊತ್ತಿದೆ. ಬಾರ್ಲಿ ಅಂತ ಒಂದು ಬಸ್ ಇತ್ತು, ಒಬ್ಬರು ಸಮಾಜ ಸೇವಕರು. ನಾನು ಮೊನ್ನೆ ಒಂದು ಇದರಲ್ಲಿ ಹೇಳಿದೆ, ಅವರು ಒಂದು ಕೈಯಲ್ಲಿ ಕೊಟ್ಟದ್ದು ಇನ್ನೊಂದು ಕೈಗೆ ಗೊತ್ತಾಗುದಿಲ್ಲ. ಕಾರಣ ಏನಂದ್ರೆ ಅವರು ಕೊಡುವುದು ಹೆಸರಿಗೋಸ್ಕರ ಅಲ್ಲ, ಅಥವಾ ಅವರು ಒಬ್ಬ ಸಮಾಜ ಸೇವಕರಂತ ಗುರುತಿಸ್ಬೇಕಂತಲ್ಲ. ನಾನು ಒಂದು ಮನೆಗೆ ಹೋದಾಗ, ಇದು 2ನೇ ಸಲ ನಿಮ್ಮ ಹತ್ರ ಹೇಳೋದು, ನಾನು ಅಲ್ಲಿ ಕೇಳಿದೆ, ನಿಮಗೆ ಏನಾದರೂ ವ್ಯವಸ್ಥೆ ಬೇಕಾ ಅಂತ ತಿಂಗಳ ರೇಷನ್ಗೆ. ಅದಕ್ಕೆ ಅವರು ಹೇಳಿದರು, ಇಲ್ಲ, ನನಗೆ ನಜೀರ್ ಅವರು ತಿಂಗಳು ಎಲ್ಲ ರೇಷನ್ ತಂದು ಕೊಡ್ತಾರೆ ಅಂತ. ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಜೀರ್ ಅವ್ರನ್ನ ಇಲ್ಲಿ ಕೂತ್ಕೊಂಡು ಅವರನ್ನು ಮೇಲೆ ಮಾಡುವ ಒಂದು ಕೆಲಸ ನಂದಲ್ಲ. ನಜೀರ್ ಅವರು ಇನ್ನು ಮುಂದೆ ಅಂತ ಕೆಲಸವನ್ನು ಮಾಡಬೇಕು, ಅವರನ್ನು ನೋಡಿ ತಾವುಗಳು ಕೂಡ ಮಾಡ್ಬೇಕಂತ ಒಂದು ಹೇಳಿಕೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. ಮತ್ತೆ ಇವತ್ತು ಈ ಕಾರ್ಯಕ್ರಮ ಒಂದು ಆಯೋಜಿಸುವಾಗ ನಾನು ನನ್ನ ಸಂಘಟನೆಯಲ್ಲಿ ನನಗೆ ಸಕ್ರಿಯವಾಗಿ ಸಾಥ್ ಕೊಡ್ತಾ ಇದ್ದರು RK ಮದನಿ ಅಂತ, ನಮ್ಮ ಕಾನೂನು ಸಲಹೆಗಾರರಾಗಿದ್ದಾರೆ ಜಿಲ್ಲಾ ಸಮಿತಿಯಲ್ಲಿ. ಬಹುಶಃ ಅವರೊಬ್ಬರು ನಮ್ಮ ಸಂಘಟನೆಗೆ ಯಾವ ರಾತ್ರಿ ಕರೆದರೂ ಹೋಗ್ಬಿಟ್ಟು ಬಂದು ಒಂದು ನನಗೆ ಸಾಥ್ ಕೊಡ್ತಾ ಇರುವ ನನ್ನ ಸಂಘಟನೆಯ ಒಬ್ಬ ಕಾನೂನು ಸಲಹೆಗಾರಾಗಿ ನಮ್ಮೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ಎಷ್ಟು ಹೊಗಳಿದರೂ ಸಾಲದು. ಯಾಕೆಂದ್ರೆ ಎಲ್ಲರೂ ಹೇಳ್ತಾರೆ ಆಪತ್ ಬಾಂಧವ ಅಂತ. ಆಪತ್ ಬಾಂಧವ ಹೇಳುವುದು ಮಾತ್ರ ಅಲ್ಲ, ನಿಜವಾಗಿ ಅವರು ಆಪತ್ ಬಾಂಧವ. ಇದು ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಅವರು ಯಾವುದೇ ಒಂದು ಜಾತಿಯ ಬಗ್ಗೆ ಇದು ಮಾಡುವುದಿಲ್ಲ. ಅವರು ನಿಜವಾಗಿ ಒಬ್ಬ ಗುರುಗಳಾಗಿದ್ದಾರೆ. ಮತ್ತೆ ಯಾವುದು ಮೂಡಬಿದ್ರೆ ಆಲೋಸ್ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ಕೂಡ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರಂತ
ಧರ್ಮಗುರುಗಳು ಕೂಡ ನಮ್ಮೊಟ್ಟಿಗೆ ಇದ್ದು ನಮಗೆ ಸಾಥ್ ಕೊಡ್ತಾ ಇದ್ದಾರೆ. ಆದ್ದರಿಂದ ಟಿಪ್ಪು ಸುಲ್ತಾನ್ ಸಂಘಟನೆ ಇಂಥ ಕೆಲಸಗಳನ್ನು ಮಾಡಲು ನಮಗೆ ತುಂಬಾ ಪ್ರೋತ್ಸಾಹವನ್ನು ಕೊಡುವ ನಮ್ಮ ಆರ್ ಕೆ ಮದನಿಯನ್ನು ಕೂಡ ಎಷ್ಟು ಹೊಗಳಿದರೂ ಸಾಲದು. ಮತ್ತೊಂದು ವಿಷಯ, ಇವತ್ತಿನ ಕಾರ್ಯಕ್ರಮವನ್ನು ನಾವು ನಿಜವಾಗಿಯೂ ನಮ್ಮ ಮುಖ್ಯ ಅತಿಥಿಯಾಗಿ ಬರಬೇಕಾದದ್ದು ಯುಟಿ ಖಾದರ್, ನಮ್ಮ MLA, ನಮ್ಮ ಉಳ್ಳಾಲದ ಕಣ್ಮಣಿ ಅಂತ ಹೇಳ್ಬಹುದು. ಬಹುಶಃ ಕರ್ನಾಟಕ ರಾಜ್ಯ ಕಂಡಂತ ಒಬ್ಬ MLA ಅಂದ್ರೆ ನಾನು ಅವರನ್ನೇ ಹೇಳ್ತೇನೆ. ಯಾಕೆಂದ್ರೆ ನನಗೆ ಇದ್ದ ವಿಷಯ ಹೇಳ್ಬೇಕು. ಯುಟಿ ಖಾದರ್ ಇಂದ ನನಗೆ ಯಾವುದೂ ಲಾಭ ಆಗ್ಲಿಲ್ಲ. ಆದ್ರೆ ಯುಟಿ ಖಾದರ್ ಅನ್ನು ನಾನು ಮಾಡಿದ ಕೆಲಸವನ್ನು ಯಾವಾಗಲೂ ನಾನು ಸುಳ್ಳು ಹೇಳುವುದಿಲ್ಲ. ಅವರು ಮಾಡಿದ ಕೆಲಸ ಯಾವಾಗಲೂ ನಾನು ಹೇಳ್ತಾ ಇದ್ದೇನೆ. ಈಗ ನನಗೆ ಕರೆಗಳು ಬರ್ತಾ ಇದೆ, ಯಾಕೆ ಮಾರೆ ನೀ ಯುಟಿ ಖಾದರ್ ಇನ್ನು ಪುನಃ ಕಾಂಗ್ರೆಸ್ ಇದು ಮಾಡ್ತಾ ಇದ್ದೀಯ ಅಂತ. ಯುಟಿ ಖಾದರ್ ಒಬ್ಬ 224 MLAಗಳಲ್ಲಿ ಇವರಂತ ಒಬ್ಬ MLAಗಳು ನಿಜವಾಗಿ ನೀವು ರಾತ್ರಿ ಹೊತ್ತು ಮಲಗಿದಲ್ಲಿ ನಿಮ್ಮ ಕನಸಲ್ಲಿ ನೀವು ನೆನೆಸಿರಿ, ಇಂಥ MLAಗಳು ಸಿಗ್ಲಿಕ್ಕೆ ಇಲ್ಲ. ಯಾರಾದ್ರೂ ಒಬ್ರು ಹೇಳಿ ಒಂದು ಜಾತಿಯ ವಿಷಯವಾಗಿ ಅವರು ರಾಜಕೀಯ ಮಾಡಿದ್ದಾರಾ? ನಮ್ಮ ಉಳ್ಳಾಲ ಕ್ಷೇತ್ರದಲ್ಲಿ ಪ್ರತಿಯೊಂದು ಹಿಂದೂ ಧರ್ಮದವರಾಗ್ಲಿ, ಕ್ರೈಸ್ತ ಧರ್ಮದವರಾಗ್ಲಿ, ಮುಸಲ್ಮಾನರಾಗಲಿ ಅಥವಾ ಯಾವ ಧರ್ಮದವರಿಗೆ ಆಗ್ಲಿ, ಯುಟಿ ಖಾದರ್ ಅವರು ಯಾವಾಗಲೂ ಅವರ ದಾರಿ ನಮಗೆ ಓಪನ್ ಮಾಡಿಕೊಟ್ಟಿದ್ದಾರೆ. ಯಾವಾಗಲೂ ಅವರ ಹತ್ರ ಹೋಗಿ ಮಾತಾಡಬಹುದು, ನಮ್ಮ ಸಮಸ್ಯೆಗಳನ್ನು ಹೇಳ್ಬಹುದು. ಬಹುಶಃ ನನ್ನ ಸಮಸ್ಯೆ ಅವರಿಗೆ ಹೇಳದಿದ್ದರೆ ಅವರಿಗೆ ಗೊತ್ತಾಗುದಿಲ್ಲ. ಈ ಮಂಗಳೂರು ವಿಧಾನಸಭಾ ಪ್ರತಿಯೊಬ್ಬರ ಮನೆಗೆ ಯುಟಿ ಖಾದರ್ ಬಂದು ನಿಮಗೆ ಏನಾದ್ರೂ ಕಷ್ಟ ಇದೆ ಅಂತ ಕೇಳಲಿಕ್ಕೆ ಆಗುದಿಲ್ಲ. ನಾವು ರಾತ್ರಿ 12 ಗಂಟೆಗೆ ಕರೆ ಮಾಡಿ ಸಿಗುವ ಏಕೈಕ MLA ಅಂದ್ರೆ ನಮ್ಮ ಯುಟಿ ಖಾದರ್ ಅವರು. ನೋಡಿ, ಯುಟಿ ಖಾದರ್ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಾನು ಯಾವ ರಾಜಕೀಯ ವೇದಿಕೆ ಅಲ್ಲ ಇದು. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಾನು ನೋಡಿದ ಮಟ್ಟದಲ್ಲಿ ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿಗಳಿಗೆ ಜಾತಿ ಇದೆ. ಯುಟಿ ಖಾದರ್ ಜಾತಿಯ ಯಾವುದಂತ ಕೇಳಿ, ಅವರಿಗೆ ಜಾತಿ ಇಲ್ಲ, ಗೊತ್ತಾಯ್ತಲ್ಲ. ಅವರು ಒಂದು ಜಾತಿಯ ಲೆಕ್ಕದಲ್ಲಿ ರಾಜಕೀಯ ಮಾಡುವವರು ಯುಟಿ ಖಾದರೇನೇ ಅಲ್ಲ. ನಾನು ಅವರನ್ನು ಹೊಗಳಿ ನನಗೇನು ಅವರಿಂದ ಅದನ್ನು ಬೆನಿಫಿಟ್ ಬೇಕು ಅಥವಾ ಏನಾದ್ರೂ ನಾಲ್ಕು ಉಳ್ಳಾಲ ನಗರಸಭೆಗೆ ಒಂದು ಅವಕಾಶ ಮಾಡಿಕೊಡ್ತಾರಂತ ಇದು ನಾನು ಈ ಮೂಲಕ ಹೇಳ್ತಾ ಇದ್ದೇನೆ. ಯುಟಿ ಖಾದರ್ ಆಗಲಿ ಯಾವ ಪಕ್ಷದವರು ಟಿಕೆಟ್ ಕೇಳಿಕ್ಕೆ ಹೋಗುವ ಶಾಪಿ ಬಬ್ಬುಗಟ್ಟಲ್ಲ. ನನಗೆ ಟಿಕೆಟ್ ಕೇಳಿ ಅಲ್ಲಿ ಜನ ಸೇವೆ ಮಾಡುವುದಕ್ಕಿಂತ ಸಮಾಜ ಸೇವಕನಾಗಿ ಸಂಘಟನೆ ಮುಖಾಂತರ ಸಮಾಜ ಸೇವೆ ಮಾಡುವುದು ನನಗೆ ಒಂದು ತುಂಬಾ ಸಂತೋಷ ಆಗ್ತದೆ. ಈ ಮಾತು ನಾನು ಯಾಕೆ ಹೇಳ್ತಾ ಇದ್ದೆ ಅಂದ್ರೆ, ಕೆಲವರು ಹೇಳ್ಬೋದು ನಾಳೆ ಅವ ಯುಟಿ ಖಾದರ್ ಹೋಗಲ್ದಿದ, ಯಾಕೆಂದ್ರೆ ನೆಕ್ಸ್ಟ್ ಅವನಿಗೆ ಟಿಕೆಟ್ ಬೇಕಂತ. ಇದು ಆ ವಿಷಯಕ್ಕೆ ನಾನು ಹೇಳಿದ್ದಲ್ಲ. ಯುಟಿ ಖಾದರ್ ಅನ್ನು ಎಲ್ಲರೂ ಪ್ರತಿಯೊಬ್ಬರು ಹೊಗಳಲೇಬೇಕಾದ್ದು. ಹೊಗಳುವ ಸಂದರ್ಭ ಬಂದಾಗ ನಾವು ಹೊಗಳುವುದು ನಮ್ಮ ಕರ್ತವ್ಯ. ಮತ್ತೆ ಇವತ್ತು ಈ ಎರಡು ಕುಟುಂಬದ ಒಂದು ಮದುವೆ ಕಾರ್ಯಕ್ರಮ ಇದರಲ್ಲಿ ನಾವು ಅವರನ್ನು ಗುರುತಿಸಿ ಮೊದಲನೇದಾಗಿ ನಮ್ಮ ಸಂಘಟನೆ ಅವರನ್ನು ಸನ್ಮಾನ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೇವೆ. ನಿಮಗೆಲ್ಲರೂ ಗೊತ್ತಿದೆ ಅಂತ ಗೊತ್ತಿಲ್ಲ. ಬಹುಶಃ ಇವತ್ತು ಯಾವುದಾದ್ರೂ ಕೆಟ್ಟ ವಿಷಯ ಮಾಡಿದರೆ ಅದನ್ನು ಎಲ್ಲರೂ ಪ್ರಚಾರ ಮಾಡುತ್ತಾರೆ, ಯಾರು ಅದನ್ನು ಮುಚ್ಚಿಡುವುದಿಲ್ಲ. ಯಾಕೆಂದ್ರೆ ಅದು ಮಾಡುವುದು ಕೆಟ್ಟ ವಿಷಯ, ದೇಶಾದ್ಯಂತ ಜನರಿಗೆ ಅದು ಪ್ರಚಾರ ಸಿಗುವಂತೆ ಮಾಡುತ್ತಾರೆ. ಈ ಮದುವೆ ಕಾರ್ಯಕ್ರಮ ಮಾಡಿದಕ್ಕೆ ಪ್ರಚಾರ ಕೊಟ್ಟದ್ದು ನಮ್ಮ ಹೊಸಕುರಳ್ ವಿದ್ಯಾಧರ್ ಶೆಟ್ಟಿ ಅವರ ತಂಡ ಮತ್ತು ನಮ್ಮ ವಿಜಯವಾಣಿ ಪೇಪರ್ನ ಪತ್ರಕರ್ತರಾದ ಅನ್ಸಾರ್ ಇನ್ನೋಲಿ ಅವರು ಜಯಕಿರಣ ಪೇಪರ್ ಅಲ್ಲಿ ಕೂಡ ಪತ್ರಕರ್ತರಾಗಿದ್ದಾರೆ. ಈ ಹೊಸಕುರಳ ಚಾನಲ್ ವಿದ್ಯಾಧರ್ ಶೆಟ್ಟಿ ತಂಡ ಮತ್ತು ಅನ್ಸಾರ್ ಇನ್ನೋಲಿ ಇವರಿಂದಾಗಿ ಇದು ದೇಶದಾದ್ಯಂತ ನೀವು ಮಾಡಿದ ಈ ಒಳ್ಳೆಯ ಕಾರ್ಯ ಜನರಿಗೆ ಗೊತ್ತಾಗ್ಲಿಕ್ಕೆ ಆಯ್ತು. ನನಗೂ ಕೂಡ ತಿಳಿದದ್ದು ಇವರಿಂದಾಗಿ. ಬಹುಶಃ ಇಂಥ ಮಾಧ್ಯಮದವರು ನಮ್ಮ ಲೋಕಲ್ ನಮ್ಮ ಹತ್ತಿರನೇ ಇರುವಾಗ ನಾವು ನಮ್ಮ ಈ ಇಂಥ ಅವರಿಗೆ ಸಪೋರ್ಟ್ ಮಾಡಬೇಕು, ಸಹಕಾರ ಮಾಡಬೇಕು. ಒಂದು ಚಾನೆಲ್ ನಡೆಸಬೇಕಾದ್ರೆ ತುಂಬಾ ಕಷ್ಟ ಇದೆ. ಈಗ ವಿದ್ಯಾಧರ್ ಶೆಟ್ಟಿ ಅವರು ಎಲ್ಲರೊಟ್ಟಿಗೆ ಯಾವ ಕಾರ್ಯಕ್ರಮಕ್ಕೆ ಕರೆದರೂ ಬರುತ್ತಾರೆ, ಎಲ್ಲರೊಟ್ಟಿಗೆ ಒಂದು ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡಿದ್ದಾರೆ. ಅವರ ಒಂದು ಸಂಸ್ಥೆ ನಡೆಸಲಿಕ್ಕೆ ಅವರು ಬಹುಶಃ ನನಗೆ ಗೊತ್ತಿಲ್ಲದೆ ಹೇಳ್ತಾ ಇದ್ದೇನೆ ಸರ್, ಬೇಜಾರು ಮಾಡಬೇಡಿ, ತುಂಬಾ ಕಷ್ಟದಲ್ಲಿ ನಡೆಸಬಹುದು. ಯಾಕಂದ್ರೆ ಆ ಪರಿಸ್ಥಿತಿ ನನಗೆ ನಾನು ಒಂದು ಸಂಘಟನೆಯ ನಡೆಸುವ ನನಗೆಷ್ಟು ಕಷ್ಟ ಆಗಿದೆ, ಅದೇ ರೀತಿ ಆ ಒಂದು ಸಂಸ್ಥೆ ನಡೆಸಲಿಕ್ಕೆ ಅವರಿಗೆಷ್ಟು ಕಷ್ಟ ಇದೆ ಅಂತ ಅದು ತಿಳಿದು ನಾನು ಹೇಳ್ತಾ ಇದ್ದೇನೆ. ಆದ್ದರಿಂದ ದಯವಿಟ್ಟು ನಮ್ಮ ಊರಿನ ಹೊಸಕುರಳ್ ಈ ಚಾನೆಲ್
ಇದನ್ನು ನಾವು ಅಭಿವೃದ್ಧಿಪಡಿಸಿಗೋಸ್ಕರ ಇವರಿಗೆ ನಾವು ಸಹಕಾರ ಸಪೋರ್ಟ್ ಅನ್ನು ಮಾಡಬೇಕು. ಯಾಕೆ ಅಂದ್ರೆ ಹೊಸಕೊರಲ್ ಚಾನಲ್ ನಮ್ಮ ಊರಿನವರದ್ದು, ನಮ್ಮ ಲೋಕಲ್ ಚಾನಲ್ ಆಗಿದೆ, ನಮ್ಮದೇ ಚಾನಲ್ ಆಗಿದೆ, ನಮ್ಮ ಮನೆಯವರ ಚಾನಲ್ ಆಗಿದೆ. ಇದು ವಿದ್ಯಾಧರ್ ಶೆಟ್ಟಿಯ ಚಾನಲ್ ಅಲ್ಲ ಸರ್, ಇದು ನಿಮ್ಮ ಚಾನಲ್ ಅಲ್ಲ, ಈ ಊರಿನವರ ಚಾನಲ್ ಆಗಿದೆ. ಆದ್ದರಿಂದ ನಾವು ಇವರಿಗೆ ಸಹಕಾರ ಮಾಡಬೇಕು. ಹಂಸಾ ಎಂಬ ಒಂದು ವ್ಯಕ್ತಿ ಈ ಮದುವೆ ಮಾಡಿದ್ದು ದೇಶಾದ್ಯಕ್ಕೆ ಗೊತ್ತಾಗಬೇಕಾದ್ರೆ ವಿದ್ಯಾಧರ್ ಶೆಟ್ಟಿಯ ತಂಡ ಹಾಗೂ ಅನ್ಸರ್ ಇನ್ನೊಲೆ ಅವರ ಒಂದು ಪರಿಶ್ರಮ ಅಂತ ನಾನು ಹೇಳ್ತಾ ಇದ್ದೇನೆ. ಜಯಕಿರಣ್ ಪೇಪರ್ ಮತ್ತು ವಿಜಯವಾಣಿ ಪೇಪರ್ ಹೊಸಕೊರಳು, ಇದು ಈ ಹೆಸರು ಬರ್ಲಿಕ್ಕೆ ಒಂದು ದೊಡ್ಡ ಶ್ರಮ ಪಟ್ಟವರು ಇವರಾಗಿದ್ದಾರೆ. ಹಂಸಾ ಎಂಬವರು ನಾನು ಚಿಕ್ಕಂದಿನಿಂದ ನೋಡಬಲ್ಲೆ, ಯಾಕೆಂದ್ರೆ ನನಗೆ ಬಂದರಲ್ಲಿ ಅಂಗಡಿತ್ತು ನನ್ನ ಬ್ರದರಿಗೆ. ಬಹುಶಃ ಹಂಸಾ ಅವರು ಆವಾಗ ಒಂದು ಚೀಲದಲ್ಲಿ ಹಪ್ಪಳವನ್ನು ತೆಗೆದುಕೊಂಡು ಬರ್ತಾ ಇದ್ದರು. ಯಾಕೆ ಈ ಮಾತು ಹೇಳಿದೆ ಅಂದರೆ ಅವರನ್ನು ನಾನು ಕೀಳ್ಮಟ್ಟದಲ್ಲಿ ಹೇಳುವುದಲ್ಲ, ಅವರು ಮಾಡಿದ ಪರಿಶ್ರಮ ಗೊತ್ತಾಯ್ತಲ್ಲ. ಅಬ್ದುಲ್ ಕಲಾಂ ಒಂದು ಮಾತು ಹೇಳ್ತಾ ಇದ್ರು, ಕನಸು ಕಾಣಬೇಕು, ಯಾವಾಗಲೂ ಕಾಣುವಾಗ ದೊಡ್ಡ ಕನಸು ಕಾಣಬೇಕು, ಚಿಕ್ಕ ಕನಸು ಕಾಣಬಾರದು. ಹಂಸಾ ಅವರು ಹಪ್ಪಳ ಮಾರಿ ಕಂಡ ಕನಸು ಇಡೀ ದೇಶ ಉಂಟಲ್ಲ, ದೇಶ ನೋಡಿ ಹೆಮ್ಮೆ ಪಡ್ಬೇಕಾಗ್ತದೆ. ಅಂತ ಕನಸು ಹಪ್ಪಳ ಮಾರಿ ಮಾಡಿದ್ದಾರೆ ಅಂತ ಹೇಳುವಾಗ ಇದರ ಮುಂದಿನ ವಿಷಯ ಈಗ ಎಲ್ಲ ಹೇಳಿದರು. ತುಂಬಾ ಜನ ಅವರಿಗೆ 9 ತಂಗಿಯಂದಿರಿದ್ರು, ಮದುವೆ ಮಾಡಿಕೊಟ್ಟರು. ಈ ಕುಟುಂಬದ ಒಂದು ನಿಭಾಯಿಸಲಿಕ್ಕೆ ಅವರು ಮಾಡಿದ ಪರಿಶ್ರಮ ಅದು ಅಷ್ಟಿಷ್ಟಲ್ಲ. ಈಗ ಹಂಸಾ MK ಅಂತ ಒಂದು ಹೆಸರು ಉಂಟು ಅವರಿಗೆ. ಈಗ ಹಂಸಾ ಎಲ್ಲರಿಗೂ ಪರಿಚಿತರು. ಯಾರಾದ್ರೂ ಒಂದು ಡೊನೇಷನ್ ಆಗಿ ಹಂಸಾರಿಗೆ ಫೋನ್ ಮಾಡ್ತಾರೆ, ಏನಾದ್ರೂ ನನಗೆ ಒಂದು ಹೆಲ್ಪ್ ಮಾಡಿ ಅಂತ. ಅವರು ಸಮಾಜ ಸೇವೆಯನ್ನು ಕೂಡ ಮಾಡುತ್ತಾ ಬಂದಿದ್ದಾರೆ. ಬಹುಶಃ ನನಗೆ ಗೊತ್ತಿದೆ, ಈ ಸಮಾಜ ಸೇವೆ ಅಲ್ಲ, ಇದಕ್ಕೆ ಮುಂಚೆನೂ ಕೂಡ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಅವರಿಂದ ಉಪಕಾರಗಳನ್ನು ಮಾಡುತ್ತಾ ಬಂದಿದೆ. ಮತ್ತೆ ಇವರ ಕುಟುಂಬದಲ್ಲಿ ಈಗ ಒಂದು ಯಾವುದು ನಿಮಗ MK ಕುಟುಂಬದಲ್ಲಿ ಒಂದು ಮ್ಯಾರೇಜ್ ಫಂಡ್ ಅಂತ ಮಾಡಿ ನಿಜವಾಗಿ ಪ್ರತಿಯೊಬ್ಬರು ಮಾಡಬೇಕು. ಅದು ಯಾತಕ್ಕೋಸ್ಕರ ಅವ್ರು ಮಾಡಿದ್ದಾರೆ ಅಂದ್ರೆ ಅವರ ಸಂಬಂಧಿಕರಲ್ಲಿ ಕಷ್ಟದಲ್ಲಿದ್ದಾಗ ಇವರ ಫಂಡಿಂದ ಇದ್ದ ಹಣವನ್ನು ಅವರಿಗೆ ಕೊಟ್ಟು ಮದುವೆ ಕಾರ್ಯಕ್ರಮದಲ್ಲಿ 1 ಲಕ್ಷ ಕೊಡ್ತಾರೆ ಅವರ ಫ್ಯಾಮಿಲಿಗೆ. ಮಾಡುತ್ತಾ ಬಂದದ್ದು ಇದು ದೊಡ್ಡ ಒಂದು ಇದಾಗಿ ವಿಷಯ ಆಗಿದೆ. ಯಾಕೆಂದ್ರೆ ಅವರು ಇನ್ನೊಬ್ಬರ ಹತ್ರ ಕೈ ಚಾಚಬಾರದು, ನಮ್ಮ ಫ್ಯಾಮಿಲಿಯವರು ನಾವೇ ಅದನ್ನು ಸರಿ ಮಾಡಿ ನಮ್ಮಿಂದ ಆದ ಇದನ್ನು ಮಾಡು. ಇದು ಎಲ್ಲ ಪ್ರತಿಯೊಬ್ಬ ಫ್ಯಾಮಿಲಿಯವರು ಒಂದು ಟ್ರಸ್ಟ್ ಅಂತ ಮಾಡಬೇಕು. ಯಾವುದು ನಾನು ಇವರಿಗೆ ಹೇಳ್ತಾ ಇದ್ದೀನಿ, ಇದನ್ನು ಒಂದು ಟ್ರಸ್ಟ್ ಅಂತ ನೀವು ಮಾಡಿ, ರಿಜಿಸ್ಟ್ರೇಷನ್ ಮಾಡಿ. ಇದರಲ್ಲಿ ನಿಮ್ಮ ಫ್ಯಾಮಿಲಿಯವರಿಗೆ ಮೊದಲ ಆದ್ಯತೆ ಕೊಟ್ಟು ಉಳಿದ ಹಣವನ್ನು ನೀವು ನಿಮ್ಮ ಹತ್ತಿರದವರಿಗೆ, ಬಡವರಿಗೆ ನೀವು ಆ ಸೇವೆಯನ್ನು ಮಾಡಿ. ಯಾಕೆಂದ್ರೆ ಈ ಮಾಡಿದ ಮದುವೆಯ ವಿಷಯ ಉಂಟಲ್ಲ, ಇದು ದೇಶಕ್ಕೆ ಮಾತಲ್ಲ ವಿಶ್ವಕ್ಕೆ ಗೊತ್ತಾಗಬೇಕು. ಇದಕ್ಕೋಸ್ಕರ ನನ್ನ ಟಿಪ್ಪು ಸುಲ್ತಾನ್ ಸಂಘಟನೆ ವತಿಯಿಂದ ಇನ್ಶಾ ಅಲ್ಲಾಹ್ ನನಗೆ ಎತ್ತಿಸಿಕೊಟ್ಟರೆ ಹಂಸಾ ಅವರ ಕುಟುಂಬದ ಬಗ್ಗೆ, MK ಹಂಸಾ ಕುಟುಂಬದ ಈ ಮದುವೆ ಬಗ್ಗೆ ಒಂದು ಚಿಕ್ಕ ಪುಸ್ತಕ ಬರೆಯಬೇಕಂತ ಒಂದು ಆಲೋಚನೆ ನನ್ನ ಇದರಲ್ಲಿದೆ. ಇದು ಯಾತಕ್ಕೋಸ್ಕರ ನಾನು ಬರೆಯಬೇಕಂದ್ರೆ, ಉಳ್ಳಾಲದಲ್ಲಿ ಯಾರೊಬ್ರು ಬಂದು ಉಳ್ಳಾಲ ಪಾಕಿಸ್ತಾನ ಅಂತ, ಈ ಭವ್ಯ ಭಾರತದ ಮಣ್ಣನ್ನು ಪಾಕಿಸ್ತಾನದ ಮಣ್ಣಂತ ಹೇಳಿದರು. ಅಂತವರಿಗೆ ಈ ಪುಸ್ತಕ ಒಂದು ಎದುರಿಟಾಗಬೇಕು, ಇದನ್ನು ಜನರು ಓದಬೇಕು. ಉಳ್ಳಾಲದಲ್ಲಿ ಇಂಥ ಒಳ್ಳೆಯ ಕುಟುಂಬಸ್ಥರು ಇದ್ದಾರೆ, ಇಲ್ಲಿ ಜಾತಿ ಮತ ಭೇದ ಇಲ್ಲ, ಎಲ್ಲರೂ ಒಂದೇ ಜಾತಿಯಾಗಿ ಅಣ್ಣ ತಮ್ಮಂದಿರಾಗಿ ಸಹಬಾಳ್ವೆಯನ್ನು ನಡೆಸ್ತಾ ಇದ್ದಾರೆ. ಅಂಥದ್ರಲ್ಲಿ ಎಲ್ಲಿಂದಲೋ ಬಂದು ಉಳ್ಳಾಲವನ್ನು ಪಾಕಿಸ್ತಾನಕ್ಕೆ ಹೋಲಿಸಿದ ಅವರಿಗೆ ಈ ನನ್ನ ಪುಸ್ತಕ ಅದು ಒಂದು ಉತ್ತರ ಕೊಡಬೇಕಾಗ್ತದೆ ಎಂಬ ಒಂದು ಇದರ ನಿಟ್ಟಿನಲ್ಲಿ ಇನ್ಶಾ ಅಲ್ಲಾಹ್ ನಾನು ಈ ಸಭೆಯ ಮುಖಾಂತರ ಹೇಳ್ತಾ ಇದ್ದೇನೆ. ಹಂಸಾ MK ಅವರ ಫ್ಯಾಮಿಲಿ ನನಗೆ ಸಾಥ್ ಕೊಟ್ರೆ ನಾನು ಅವರ ಬಗೆಯಲ್ಲಿ ಒಂದು ಪುಸ್ತಕವನ್ನು ಬರೆಯುತ್ತೇನೆ. ಅದಕ್ಕೊಂದು ಒಳ್ಳೆಯ ಹೆಸರನ್ನು ನಾವು ಇಟ್ಟು ಆ ಪುಸ್ತಕವನ್ನು ದೇವರು ಎತ್ತಿಸಿದರೆ ಮಂಗಳೂರಿನ ಟೌನ್ ಹಾಲ್ ನಲ್ಲಿ ಎಲ್ಲರನ್ನು ಕರೆದು ಬಿಡುಗಡೆ ಮಾಡುವಂತ ಆಗಬೇಕು. ಅದಕ್ಕೆ ನಿಮ್ಮೆಲ್ಲರ ಸಹಕಾರವು ಬೇಕಾಗ್ತದೆ. ಹಂಸಾ ಅವರ ಫ್ಯಾಮಿಲಿ ಅಥವಾ ಹಂಸಾ ಅವರ ಬಗ್ಗೆ ಹೇಳಿಕೆ ತುಂಬಾ ವಿಷಯಗಳಿದೆ. ಎಲ್ಲ ಗಣ್ಯರಿಗೆ ಹೇಳಿದ್ದಾರೆ. ನಮ್ಮ ವಿದ್ಯಾಧರ್ ಶೆಟ್ಟಿ ಕೂಡ ಹೇಳಿದ್ರು. ಅಯ್ಯೂಬ್ ಅವರು, ನಾನು ನೆನೆಸಿಲ್ಲ, ನಮ್ಮ ಉಳ್ಳಾಲ ನಗರಸಭೆಯ ಅಯ್ಯೂಬ್ ಅವರು ಇಷ್ಟು ಚಂದದಲ್ಲಿ ಒಂದು ಮಾತಾಡ್ತಾರೆ ಅಂತ ನನ್ಗೆ ಗೊತ್ತಿಲ್ಲ. ಫಸ್ಟ್ ಅವರ ಭಾಷಣವನ್ನು ಕೇಳಿದ್ದು ಮಾಷಾ ಅಲ್ಲಾಹ್ ಒಳ್ಳೆಯ ವಿಷಯಗಳನ್ನು ಪ್ರಸ್ತಾಪನೆ ಮಾಡಿದ್ದಾರೆ. ಒಬ್ಬ ರಾಜಕೀಯ ನಾಯಕನಾಗಿ ಮುಂದೆ ಬರಲಿಕ್ಕೆ ಎಲ್ಲ ಅವಕಾಶ ಅಯ್ಯೂಬ್ ಅವರಿಗೆ ಇದೆ ಅಂತ ಅವರ ಮಾತಲ್ಲಿ ನನಗೆ ಕಾಣ್ತಾ ಇದೆ. ಆದ್ದರಿಂದ ನಾನು ಈಗ ಹೇಳ್ತಾ ಇರೋದೇನೆಂದ್ರೆ, ಮುಂದಿನ ದಿನಗಳಲ್ಲಿ ಹಂಸಾ ಫ್ಯಾಮಿಲಿ ಮಾತ್ರ ಅಲ್ಲ, ಉಳ್ಳಾಲದಲ್ಲಿರುವ ಪ್ರತಿಯೊಬ್ಬರು ಒಂದು ಧರ್ಮದವರಿಗೆ ಇನ್ನೊಂದು ಧರ್ಮದವರು ಸಹಕಾರವನ್ನು ಮಾಡುತ್ತಾ ನಮ್ಮ ಸಹಬಾಳ್ವತೆಯನ್ನು ನಾವು ತೋರಿಸಿಕೊಂಡು ಬರಬೇಕು. ಆಗ ಉಳ್ಳಾಲಕ್ಕೆ ಈ ಪಾಕಿಸ್ತಾನ ಅಂತ ಹೆಸರು ಕೊಟ್ಟವರಿಗೆ
ನಾಚಿಕೆಯಾಗಿ ಅವರೇ ಪಾಕಿಸ್ತಾನಕ್ಕೆ ಹೋಗಿ ಕೂತ್ಕೊಳ್ಳುವಂತಾಗಬೇಕು. ಬಹುಶಃ ಕೆಲವರು ಹೇಳ್ತಾ ಇದ್ದಾರೆ, ನಾನು ರಾಜಕೀಯವಾಗಿ ಯಾವುದೇ ವಿಷಯವನ್ನು ಮಾತಾಡುವುದಿಲ್ಲ, ಯಾಕೆಂದ್ರೆ ನಾವು ಇಲ್ಲಿ ಮಾಡುವುದು ಒಳ್ಳೆಯ ಕೆಲಸ ಮಾಡಿದವರಿಗೆ ಒಂದು ನಮ್ಮ ಸಂಘಟನೆಯಿಂದ ಗುರುತಿಸಿ ಇಂಥವರನ್ನು ನಾವು ಮುಂದೆ ತರಬೇಕು, ಅವರು ಇನ್ನು ಮುಂದೆ ಇಂತಹ ಕೆಲಸಗಳನ್ನು ಮಾಡಬೇಕು. ಮೊನ್ನೆ ನಮ್ಮ ಮನೆ ಹತ್ರ ಒಂದು ಚರ್ಚಿಯಲ್ಲಿ ನಮ್ಮ ಅಲ್ಲಿಯ ಗುರುಗಳು ಬೇರೆ ಇದಕ್ಕೆ ಟ್ರಾನ್ಸ್ಫರ್ ಆದ್ರು. ನನಗೆ ಗೊತ್ತಿದ್ದ ಮಟ್ಟಲ್ಲಿ ನನಗೆ ತಿಳಿದ ಮಟ್ಟಲ್ಲಿ ಯಾವುದೇ ಒಂದು ಗುರುಗಳು ಬೇರೆ ಚರ್ಚಿಗೆ ಹೋಗುವಾಗ ಅವರಿಗೆ ಸನ್ಮಾನ ಮಾಡಿದ್ದು ಮುಸಲ್ಮಾನ್ ಸಮುದಾಯ ನನಗೆ ಗೊತ್ತಿಲ್ಲ, ತುಂಬಾ ಕಡಿಮೆ. ಆದರೆ ಟಿಪ್ಪು ಸುಲ್ತಾನ್ ಎಂಬ ಹೆಸರಿನ ಸಂಘಟನೆಯಲ್ಲಿ ಆ ಚರ್ಚಿಗೆ ಹೋಗಿ ಆ ಗುರುಗಳನ್ನು ಸನ್ಮಾನ ಮಾಡಿದ ಮೊದಲ ಸನ್ಮಾನ ಮಾಡಿದ್ದು ನಮ್ಮ ಟಿಪ್ಪು ಸುಲ್ತಾನ್ ಸಂಘಟನೆ. ತದನಂತರ ನಮ್ಮ ಯುಟಿ ಖಾದರ್ ಅವರು ಮಾಡಿದರು, ನಮ್ಮ ವಿದ್ಯಾಧರ್ ಶೆಟ್ಟಿ ಅವರು ಮಾಡಿದರು. ತುಂಬಾ ಸನ್ಮಾನಗಳು ಅವರಿಗೆ ಆಮೇಲೆ ಬಂತು. ಪ್ರತಿಯೊಂದು ಸನ್ಮಾನ ಮಾಡುವಾಗ ಅವರು ಹೇಳಿದರು, ಟಿಪ್ಪು ಸುಲ್ತಾನ್ ಸಂಘಟನೆಯವರು ನಮಗೆ ಮೊದಲು ಸನ್ಮಾನ ಮಾಡಿದ್ದಾರೆ. ಬಹುಶಃ ನಮ್ಮ ಇವರಿಗೆ ಗೊತ್ತಿದೆ, ಅವರು ಕೂಡ ಮಾಡಿದ್ದಾರೆ. ಯಾಕೆ ನಾವು ಮಾಡಿದಂದ್ರೆ, ಒಂದು ಚರ್ಚಿಯ ಗುರುಗಳು ಕೂಡ ಇನ್ನೊಂದು ಚರ್ಚಿಗೆ ಟ್ರಾನ್ಸ್ಫರ್ ಆಗಿ ಹೋಗುವಾಗ ಅಲ್ಲಿ ಹತ್ತಿರದಲ್ಲಿದ್ದ ಇತರ ಧರ್ಮದವರು ಅವರನ್ನು ಬಿಲ್ಕಡೆ ಕೊಡುವ ಕಾರ್ಯಕ್ರಮ ಮಾಡುವುದು, ಇದೊಂದು ಈ ಕೋಮು ಸೌಹಾರ್ದ ಇರುವ ಈ ಉಳ್ಳಾಲ ಪ್ರದೇಶದಲ್ಲಿ ನಾವು ಇದನ್ನು ಮಾಡುತ್ತಾ ಹೋಗಬೇಕು. ಇದು ಕ್ರೈಸ್ತ ಸಮುದಾಯ ಅಂತ ಅಲ್ಲ, ಹಿಂದೂ ಸಮುದಾಯಕ ಪೂಜಾರಿಗಳಿಗಾಗಲಿ ಅಥವಾ ಇತರ ಯಾವುದೇ ಸಮುದಾಯದ ಗುರುಗಳಿಗಾಗಲಿ ಈ ಸೇವೆಯನ್ನು ನಾವು ಮಾಡಬೇಕು. ಇದಕ್ಕೆ ತಮ್ಮೆಲ್ಲ ಸಹಕಾರ ಕೂಡ ಅಗತ್ಯವಿದೆ. ಒಂದು ಸನ್ಮಾನ ಆಗಲಿ, ಒಂದು ಕಾರ್ಯಕ್ರಮ ಆಗಲಿ, ಒಂದು ಸಂಘಟನೆ ಮಾಡುವಾಗ ಅದು ತುಂಬಾ ಕಷ್ಟದಲ್ಲಿ ಮಾಡುವುದು. ಯಾಕೆಂದ್ರೆ ನೋಡುವಾಗ ಜನರಿಗೆ ಏನೋ ಒಂದು ಸಭೆ ಮಾಡ್ತಾರೆ, ಹೆಸರು ಮಾಡ್ಬೇಕಂತ ಇದೆ. ನಿಜವಾಗಿ ನಾನು ಹೇಳ್ತಾ ಇದ್ದೇನೆ, ಟಿಪ್ಪು ಸುಲ್ತಾನ್ ಸಂಘಟನೆ ಯಾವುದೇ ಒಬ್ಬ ಸನ್ಮಾನ ಸ್ವೀಕಾರ ಮಾಡಿದ್ದಾನೋ ಅದು ಈ ದೇಶದ ಪ್ರಪ್ರತಿಮ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ ಒಬ್ಬ ಟಿಪ್ಪು ಸುಲ್ತಾನ್ ರವರ ಹೆಸರಲ್ಲಿ ಅವರೊಂದು ಅವಳಿ ಆಗಿದ್ದಾರೆ. ಅವರ ಹೆಸರಲ್ಲಿ ತೆಗೆದ ಒಂದು ಸನ್ಮಾನ ಅವರು ನಿಜಕ್ಕೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ನಾಯಕರಾಗಿ ಹೊರಚೆಮ್ಮುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಅವರ ಸಮಾಜ ಸೇವೆ ಕೂಡ ಅದೇ ರೀತಿ ಮುಂದೆ ಜಾಸ್ತಿ ಆಗ್ತದೆ. ಆದ್ದರಿಂದ ನಾನು ಹೇಳ್ತಾ ಇರುವುದು, ಈ ಟಿಪ್ಪು ಸುಲ್ತಾನ್ ಸಂಘಟನೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಹೇಳಿದರು, ನಮ್ಮ ವಿದ್ಯಾಧರ್ ಶೆಟ್ಟಿ ಅವರು ಕೂಡ ಹೇಳಿದರು, ನಾವು ಎಂತ ಕೆಲಸಗಳನ್ನು ಮಾಡಿದ್ದೇವೆ. ಅದೇ ತರ ನಮ್ಮ ಆರ್.ಕೆ. ಮದನಿ ಕೂಡ ಹೇಳಿದರು, ಈ ಕೆಲಸ ಏನು ನನಗೆ ಸಲ್ಲದಂತ ನನ್ನ ಮನಸ್ಸಲ್ಲಿದೆ. ಇನ್ನು ನೂರಾರು ಸಾವಿರಾರು ಮನೆಗಳನ್ನು ಬಡವರಿಗೆ ಕಟ್ಟಿಕೊಡುವಂತ ಆ ಒಂದು ಶಕ್ತಿ ಆ ದೇವರು ನನಗೆ ಕೊಡಬೇಕು. ಇದಕ್ಕೆಲ್ಲ ಸಹಕಾರ ಮಾಡಿದ್ದು ನಮ್ಮ ಉಳ್ಳಾಲ ಪ್ರದೇಶದ ಒಂದು ದೊಡ್ಡ ದಾನಿ ಇದ್ದಾರೆ. ನನ್ನ ಹತ್ರ ಪ್ರತಿಯೊಂದು ವಿಷಯದಲ್ಲಿ ಹೇಳ್ತಾ ಇದ್ದಾರೆ, ನೀನು ಯಾವುದೇ ವಿಷಯಕ್ಕೂ ನನ್ನ ವಿಚಾರವನ್ನು ಹೇಳ್ಬಾರದು, ನನ್ನ ಹೆಸರನ್ನು ಪ್ರಸ್ತಾಪನೆ ಮಾಡಬಾರದು ಅಂತ. ಈ ಎರಡು ಮನೆಗೆ ನನಗೆ 70% ಸಹಕಾರ ಕೊಟ್ಟವರು ಉಳ್ಳಾಲದ ಒಬ್ಬ ಮಹಾದಾನಿ ಅಂತ ಹೇಳ್ಬಹುದು. ಯಾಕಂದ್ರೆ ಅವರ ಫ್ಯಾಮಿಲಿಯಿಂದ ಎಷ್ಟೋ ಮನೆಗಳು ಈಗ ಮೆಡಿಕಲ್, ಅದೇ ರೀತಿ ತಿಂಗಳ ರೇಷನ್ ಕೊಡ್ತಾ ಇದ್ದಾರೆ. ಬೆಳಿಗ್ಗೆ ಹೋದ್ರೆ ಅವರ ಮನೆಗೆ ಯಾವಾಗಲೂ 10-20 ಮಂದಿ ಒಂದು MLA ಮನೆಯಲ್ಲಿದ್ದಾಗೆ ಇರುತ್ತಾರೆ. ಒಂದು ದೊಡ್ಡ ವ್ಯಾಪಾರಿ, ಬಿಸ್ನೆಸ್ ಮ್ಯಾನ್, ಅವರು ಮತ್ತು ಅವರ ಮಕ್ಕಳು ನನಗೆ ತುಂಬಾ ಸಹಕಾರವನ್ನು ಕೊಟ್ಟಿದ್ದಾರೆ. ನಾನಂತೂ ತೀರಿ ಹೋದ್ರೂ ಕೂಡ ಅವರನ್ನು ಮರೆಯಾಗದಂತ ನನಗೆ ಸಪೋರ್ಟ್ ಅನ್ನು ಮಾಡಿದ್ದಾರೆ. ಆದ್ದರಿಂದ ನಾನು ನನ್ನ ಎದುರುಗಡೆ ಕೂತ್ಕೊಂಡಂತ ಎಲ್ಲ ನನ್ನ ಸಹೋದರಿಗೆ ಒಂದು ಮಾತು ಹೇಳ್ತೇನೆ, ಟಿಪ್ಪು ಸುಲ್ತಾನ್ ಸಂಘಟನೆ ಯಾವುದೇ ರೀತಿಯಲ್ಲಿ ಕಮ್ಯುನಲ್ ಸಂಘಟನೆ ಅಲ್ಲ. ಇದರಲ್ಲಿ ಬಡವರಿಗೆ ಲಾಭವಿನ, ಉಪಕಾರವಿನ ಯಾವುದೇ ಅಪಪ್ರಚಾರ ಅಥವಾ ಟಿಪ್ಪು ಸುಲ್ತಾನ್ ಸಂಘಟನೆ ಇನ್ನೊಂದು ಸಮುದಾಯವನ್ನು ನಿಂದನೆ ಮಾಡುವುದು, ಈ ಕೆಲಸ ಟಿಪ್ಪು ಸುಲ್ತಾನ್ ಸಂಘಟನೆ ದಯವಿಟ್ಟು ಮಾಡುವುದೇ ಇಲ್ಲ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೇನೆ. ತಾವು ಎಲ್ಲರೂ ಯುವಕರಿದ್ದೀರಿ, ಹಿರಿಯರಿದ್ದೀರಿ, ನಮ್ಮ ಟಿಪ್ಪು ಸುಲ್ತಾನ್ ಸಂಘಟನೆ ನೀವು ಪ್ರತಿಯೊಬ್ಬರು ಒಂದು ಸದಸ್ಯತ್ವವನ್ನು ತೆಗೆಯಬೇಕು. ನಮ್ಮ ಸಂಘಟನೆಯನ್ನು ನೀವು ಬಲಪಡಿಸಲಿಕ್ಕೆ ನಿಮ್ಮ ಸಹಕಾರವನ್ನು ಕೋರ್ತೇನೆ. ನಿಮ್ಮ ಕೀಸೆಯಿಂದ ಹಣವನ್ನು ಕೇಳ್ತಾ ಇಲ್ಲ, ಸಂಘಟನೆಗೆ ಕೈ ಜೋಡಿಸಿ ಇಂಥ ಕೆಲಸ ಮಾಡುವಾಗ ನಮಗೆ ಸಪೋರ್ಟ್ ಸಹಕಾರವನ್ನು ಮಾಡಿ, ನಮ್ಮೊಟ್ಟಿಗೆ ಕೆಲಸ ಮಾಡಿ ಅಂತ ಒಂದು ಮಾತನ್ನು ಈ ಮೂಲಕ ಹೇಳ್ತಾ ಇದ್ದೇನೆ. ಈಗ ಸುರೇಶಣ್ಣರವರು ಕೂಡ ಇಲ್ಲಿ ಇದ್ದಾರೆ. ಈ ಹಂಸಾ ಫ್ಯಾಮಿಲಿ ಒಟ್ಟಿಗೆ ಅವರು ತುಂಬಾ ಆತ್ಮೀಯರಂತ ಹೇಳಿದರು. ಬಹುಶಃ ಅವರ ಅದೊಂದು
ಕಥೆನೇ ಆಗಿರ್ಬೇಕು ನನಗೆ ಹೇಳಿ. ಅದಕ್ಕೆ ನಾನು ಪುಸ್ತಕ ಬರೀತೇನೆ ಅಂತ ಹೇಳಿದ್ದೆ. ಯಾಕಂದ್ರೆ ಒಂದು ಪುಸ್ತಕ ಬರೆಯುವುದು ಚಿಕ್ಕ ವಿಷಯ ಅಲ್ಲ, ಅದೊಂದು ದೊಡ್ಡ ಕಥೆ ಆಗಿ ಇರಬೇಕು. ಆ ಕಥೆಯಿಂದ ಒಂದು ಪುಸ್ತಕ ಆಗ್ಲಿಕ್ಕೆ ಸಾಧ್ಯವಾಗ್ತದೆ. ಅವರ ಅದೊಂದು ಗೆಳೆತನ ನೋಡಿ. ಈಗ ಒಬ್ಬ ಹಿಂದೂ ಸಮುದಾಯದ ಮುಸಲ್ಮಾನ್ ಸಮುದಾಯದವರು ಆ ಗೆಳೆತನ ಎಲ್ಲಿ ಇದೆ ಅಂತ ಈ ಒಂದು ಮದುವೆ ಇದರಲ್ಲಿ ನಮ್ಮ ಜಗತ್ತೇ ಒಂದು ನೋಡಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇಂಥ ಮದುವೆಗಳು ಜಾಸ್ತಿ ಆಗಲಿ. ಅದೇ ರೀತಿ ನಾವು ಅಣ್ಣ ತಮ್ಮಂದಿರಂತೆ ಬಾಳುವ ಉಳ್ಳಾಲವನ್ನು ಯಾವಾಗಲೂ ನಾವು ಪಾಕಿಸ್ತಾನಕ್ಕೆ ಹೋಲಿಸುವವರಿಗೆ ಇಲ್ಲಿ ಜಾಗ ಕೊಡುವುದು ಬೇಡ. ಉಳ್ಳಾಲದೊಂದು ಪವಿತ್ರವಾದ ಮಣ್ಣು. ಉಳ್ಳಾಲದಲ್ಲಿ ನಮ್ಮ ದರ್ಗಾ ಇದೆ, ಅದೇ ರೀತಿ ಚರ್ಚಿ ಇದೆ, ಅದೇ ರೀತಿ ದೇವಸ್ಥಾನ ಇದೆ. ಒಂದು ಹಬ್ಬಕ್ಕ ಹುಟ್ಟಿದ ನಾಡು ಇದು. ಆದ್ದರಿಂದ ಉಳ್ಳಾಲ ಯಾವಾಗಲೂ ಪಾಕಿಸ್ತಾನ ಆಗ್ಲಿಕ್ಕೆ ಉಳ್ಳಾಲದ ಜನತೆ ಬಿಡುವುದಿಲ್ಲ. ಅದನ್ನು ಮಾಡ್ಲಿಕ್ಕೆ ಇದ್ದರೆ ಅವರವರ ಊರಲ್ಲಿ ಅವರು ಮಾಡ್ಲಿ. ಉಳ್ಳಾಲ ಯಾವಾಗಲೂ ಭಾರತದ ಒಂದು ಅವಿಭಾಜ್ಯ ಅಂಗವಾಗಿ ಇರುತ್ತದೆ. ಉಳ್ಳಾಲನೇ ಆಗಿರುತ್ತದೆ. ಈ ಮೂಲಕ ನಾನು ಅವರಿಗೆ ಹೇಳ್ತಾ ಇದ್ದೇನೆ. ಆದ್ದರಿಂದ ಇವತ್ತು ಈ ಕಾರ್ಯಕ್ರಮ ಚಂದದಲ್ಲಿ ನಮಗೆ ನಡೆಸಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಂತಹ ಹಂಸಾ ಅವರ ಫ್ಯಾಮಿಲಿ ಮತ್ತು ನಮ್ಮ ಸಂಘಟನೆಯ ಎಲ್ಲ ಸದಸ್ಯರು, ಪದಾಧಿಕಾರಿಗಳು, ಅದೇ ರೀತಿ ನಮಗೆ ಮೊದಲ ಒಂದು ಅಸ್ತ್ರ ಅಂದ್ರೆ ಮಾಧ್ಯಮ. ನಾನು ಮೊದಲೇ ಹೇಳಿದೆ, ನಮ್ಮ ಹೊಸಕುರಳು ಚಾನೆಲ್ ನಮ್ಮ ಎಲ್ಲ ಇದಕ್ಕೆ ಮುಂದೆ ಬಂದು ನಿಂತು ಸಾಥ್ ಕೊಡುವರು. ಅದರಲ್ಲಿ ಆಸಿಫು ಅವರನ್ನು ನಾನು ಯಾವಾಗಲೂ ಮರೆಯಲಿಕ್ಕಿಲ್ಲ. ನಮ್ಮ ಆಸಿಫ್ ಹೊಸಕುರಲ್ ಚಾನೆಲ್ ಆಸಿಫ್ ಎಷ್ಟರ ತನಕ ವಿದ್ಯಾಧರ್ಶಿಟಿ ಇವರು ಇರ್ತಾರೋ ಅಷ್ಟರ ತನಕ ನಮ್ಮ ಸಂಘಟನೆ 100% ಹೆಸರು ಬರ್ತದೆ. ಅದೇ ರೀತಿ ಇನ್ನೋರು ನಮ್ಮ ಪತ್ರಕರ್ತ ಅನ್ಸಾರಿನೋಲಿ ಜಯಕಿರಣ ಪೇಪರ್ ಮತ್ತು ವಿಜಯವಾಣಿ ಪೇಪರ್ ಅಲ್ಲಿ ಅವರು ಪತ್ರಕರ್ತರಾಗಿದ್ದಾರೆ. ಏನು ಅವರು ನಾವು ಮಾಡಿದ ಕೆಲಸವನ್ನು ಗುರುತಿಸಿಕೊಂಡು ಅವರಲ್ಲಿ ನಮ್ಮನ್ನು ಗುರುತಿಸ್ತಾ ಇದ್ದಾರೆ. ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ, ನಮ್ಮದು ಒಂದು 2-3 ತಿಂಗಳ ಒಳಗಡೆ ಇನ್ನೊಳ್ಳಿಯಲ್ಲಿ ಒಂದು ಮಸೀದಿಗೆ ನಾವೊಂದು 4.5 ಲಕ್ಷದ ಒಂದು ಬಾವಿಯನ್ನು ನಮ್ಮ ಸಂಘಟನೆ ವತಿಯಿಂದ ಒಬ್ಬರು ನನ್ನ ಫ್ರೆಂಡ್ ತೀರಿ ಹೋಗಿದ್ದರು. ಅವರ ತಂದೆಯ ಹೆಸರಲ್ಲಿ ಅವರ ಮಕ್ಕಳು ನನಗೆ ಇದು ಮಾಡಿದ್ರು. ಅದನ್ನು ಇನ್ನೊಳ್ಳಿ ಅನ್ಸರ್ ಅವರ ಮನೆ ಹತ್ತಿರ ಒಂದು ಮಸೀದಿ ಆಗ್ತಾ ಇದೆ. ಅಲ್ಲಿಗೆ 4.5 ಲಕ್ಷ ವೆಚ್ಚದಲ್ಲಿ ನಮ್ಮ ಸಂಘಟನೆ ಆ ತೀರಿ ಹೋದವರ ಹೆಸರಲ್ಲಿ ಅವರ ಮಕ್ಕಳು ನಮಗೆ ಇದು ಮಾಡಿಕೊಟ್ಟಿದ್ರು. ಅಲ್ಲಿ ನಾವು ಅದನ್ನು ಮಾಡಿಕೊಟ್ಟಿದ್ದೇವೆ. ಬಹುಶಃ ಇದು ಯಾಕೆ ಹೇಳಿದೆ ಅಂದ್ರೆ, ಒಂದು ಬಾವಿಯನ್ನು ಮಾಡಿಕೊಡುವುದು ಅದು ತುಂಬಾ ದೊಡ್ಡ ಒಂದು ಸೇವೆ ಅಂತ ಹೇಳ್ಬಹುದು ನೀರಿಗೆ. ಎರಡನೇದಾಗಿ ಒಂದು ರಕ್ತದಾನ ಮಾಡುವ ಕೂಡ, ಅದು ಕೂಡ ಎಲ್ಲ ದಾನದಲ್ಲಿ ಒಂದು ಶ್ರೇಷ್ಠ ದಾನವಾಗಿದೆ. ಇದು ಎರಡು ನಮಗೆ ಮುಖ್ಯ, ನೀರು, ಅದು ಇತರರಿಗೆ ರಕ್ತ ಕೊಡುವುದು. ಇಂಥ ಸೇವೆಗಳನ್ನು ನಮ್ಮ ಸಂಘಟನೆ ಇನ್ನೂ ಕೂಡ ಜಾಸ್ತಿ ಮಾಡಬೇಕು. ಅದೇ ರೀತಿ ನಾವು ಕೊರೋನಾ ಸಮಯದಲ್ಲಿ ಆಹಾರ ಕಿಟ್ ಆಗಲಿ, ಹಾಸ್ಪಿಟಲ್ ಕೆಲವರ ಬಿಲ್ಲುಗಳನ್ನು ಭರಿಸುವುದಾಗಲಿ, ಅಥವಾ ಸನ್ಮಾನ ಯಾರಿಗೆ ಸಿಕ್ಕಿದೆ ಅಂದ್ರೆ, ನನಗೆ ಕೆಲವು ಫೋನ್ಗಳು ಕೂಡ ಬಂದಿತ್ತು. ನಾವು ನಿಮಗೆ ಹಣ ಕೊಡ್ತೇವೆ ನಿಮ್ಮ ಸಂಘಟನೆ. ನಾನು ಹೇಳಿದೆ, ಟಿಪ್ಪು ಸುಲ್ತಾನ್ ಹೆಸರಲ್ಲಿ ಹಣ ಕೊಟ್ಟು ಸನ್ಮಾನ ಯಾರಿಗೆ ಮಾಡುವುದಿಲ್ಲ. ಹಂಸಾ ಅವರಿಗೆ ಗೊತ್ತೇ ಇಲ್ಲ ಈ ಸನ್ಮಾನ ಆಗ್ತದಂತ. ನಾನು ಫೋನ್ ಮಾಡಿ ಹೇಳಿದ್ದು ಮಾತ್ರ ಅವರಿಗೆ, ನನಗೆ ಹಣ ಕೊಟ್ಟು ಸನ್ಮಾನ ಬೇಡ, ನನ್ನ ಕೀಸೆಯಿಂದ ಖರ್ಚು ಮಾಡಿ ನಾನು ಸನ್ಮಾನ ಮಾಡಬೇಕು, ಅದು ಟಿಪ್ಪು ಸುಲ್ತಾನ್ ಅವರಿಗೆ ತೃಪ್ತಿ ತರಬಹುದಂತ. ಈಗ ಸನ್ಮಾನ, ಡಾಕ್ಟರೇಟ್, ಸಮಾಜ ಸೇವೆ ಇದೆಲ್ಲ ಪುಕ್ಕಟೆಯಾಗಿ ಸಿಗುವ ಒಂದು ಬಿರುದಾಗಿದೆ. ಸಮಾಜ ಸೇವೆ ಮಾಡುವವರು ಮಾರಾಟಕ್ಕೆ ಸಿಗುವ ಒಂದು ವಸ್ತು ಆಗಿದೆ. ಯಾಕೆಂದ್ರೆ ಸಮಾಜ ಸೇವೆ ಪ್ರತಿಯೊಬ್ಬರು ಸಮಾಜ ಸೇವಕರೇ. ಈಗ ಎಲ್ಲರೂ ಡಾಕ್ಟರೇಟ್ ಹಣ ಕೊಟ್ಟರೆ ಪ್ರತಿಯೊಂದು ಇದರಲ್ಲಿ ಡಾಕ್ಟರೇಟ್ 2 ಲಕ್ಷ. ನನಗೆ ಮೊನ್ನೆ ಬ್ಯಾಂಗ್ಳೂರಿಂದ ಫೋನ್ ಬಂತು, 2 ಲಕ್ಷ ಕೊಡಿ ಸಾಫಿ ಅವರು, ನಿಮಗೆ ಡಾಕ್ಟರೇಟ್ ಕೊಡ್ತೇವೆ ಅಂತ ಡಾಕ್ಟರೇಟ್ ನನಗೆ ಬೇಡ ಅಂತ ಹೇಳಿದೆ. ಏನು, ನನಗೆ ಬಬ್ಬುಕಟ್ಟೆ ನನ್ನ ಊರಿನ ಹೆಸರಿದೆ, ಅದೇ ಒಂದು ಡಾಕ್ಟರೇಟ್ ಹೆಸರು ಅಂತ ಹೇಳಿದೆ. ಇದು ನಿಜವಾಗಿ ನಾನು ಹೇಳಿದ ಮಾತು. ಅದೇ ರೀತಿ ಇಂಥ ಕೆಲಸಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ಸಹಕಾರ ಯಾರು ಕೊಡ್ತಾರೆ ಅಂದ್ರೆ, ಜಾಸ್ತಿಯಾಗಿ ಕೊಡುವುದು ಅಂತವರಿಗೆ ಸಹಕಾರ. ಗೊತ್ತಿಲ್ಲದೆ ಯಾರು ಕೆಲಸ ಮಾಡುತ್ತಾರೆ ಅವರಿಗೆ ಯಾವುದೇ ಸಹಕಾರ ಕೊಡುವುದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ತುಂಬಾ ಕೆಲಸಗಳು ಗೊತ್ತಿಲ್ಲದೆ ಮಾಡುವ ತುಂಬಾ ಜನರು ಇದ್ದಾರೆ. ಅವರಿಗೆ ಸಹಕಾರ ಕೊಡಿ, ಹೆಸರಿಗೆ ಸಹಕಾರ ಕೊಡಬೇಡಿ. ನಾಳೆದು ಸತ್ರೆ ನಮ್ಮೊಟ್ಟಿಗೆ ಬರುವುದು ನಾವು ಮಾಡಿದ ಆ ಸೇವೆ ಆಗಿದೆ. ಇವತ್ತು ಶಾಫಿ ಆಗ್ಲಿ ಅಥವಾ ವಿದ್ಯಾಧರ್ ಶೆಟ್ಟಿ ಆಗ್ಲಿ ಅಥವಾ ಹಂಸಾ ಆಗ್ಲಿ ಮಾಡಿದ ಇದನ್ನು ಯಾಕೆ ನಾವು ಹೇಳ್ತಾ ಇದ್ದೇವೆ ಅಂದ್ರೆ, ನಾನೊಂದು ಸಂಘಟನೆ ಮುಖಾಂತರ ಇನ್ನೊಬ್ಬರಿಂದ ತೆಗೆದು ಮಾಡುದು, ಅದು 10 ಜನರಿಗೆ ಗೊತ್ತಾಗಿ ಮಾಡ್ಬೇಕಾಗ್ತದೆ. ದಾನೆ ಬಂಡ ಒಂದು ವಿಷಯಗಳಿಗೆ ಉಂಟಿನಂಚಿನ ಯಾನು ಆ ಟೈಮ್ ನನ್ನ ಫ್ರೆಂಡ್ ರಜಾಕ್ ಅವನ ಅಮೃತಗಳಿಗೆ ಬರ್ತೇನೆ ನೊಟ್ಟು. ಅದು ತಿಕ್ಕನಾಗ ಧನಸುವೇಶ ನೀರಿನ ಚುತ್ತಾರೆ.
ದಾಲಜಿ ಬಲ್ಲ ಇಲ್ಲ ಪೋಯ್ ಪಾಟೆಗಂದು ಬಂಡೆ ಇಲ್ಲ ಪೋದು ಪಾಟೆಗಂದು ಬಂಡೆ ಅಂಚೆ ನೋಟು ಬತ್ತಿ ಒಂಚಿನ ಚಾಮಂತ್ ಕೊರಿಯ ಅವು ಚಾಮಂತ್ ಕೊರ್ನಾಗ ಆಯ್ ಬೊಕ್ಕ ಬಂಡೆ ತಾನೇ ಸುರೇಶ್ ನಮ್ಮನ್ನ ಪುಗೆ ವಾಸನೆ ಬರ್ಕೊಂಡ ಬಂಡೆ ದಾಲಜ್ಜಿ ಬಲೆ ಅಂಡೆ ಅಂಚಾಯ್ದ ಡೌಟ್ ಉಲಾಯ್ ಪೋಯ್ ರೆಡ್ ಕಲ್ಲು ದೀತ ಒಂದು ಮರ ಬುಡ್ದಿನ ಐ ಥಿಂಕ್ ಹಾಗೆ ನಮಗೆ ಬೇಜಾರಂಡೆ ತಾನೇ ಸುರೇಶ್ ನಿಂಚ ಏಮಂಡ ಗ್ಯಾಸ್ ಮುಗಿದು ಒಂದೇ ತಿಂಗಳ ಅಂಡು ಮಗ ಹರಿಯಿಜ್ಜಿ ಉಪ್ಪಿಜ್ಜಿ ಈ ವಿಷಯ ಉಂಟದೆ ದುಃಖಡು ಏನು ಕುಳಿದೆ ದಾದ ಮಾಡ್ಕೊಡೋದಕ್ಕೆ ಇತ್ತೆ ಯಾನಿಂಚಿನ ಬಿಡ್ನ ರೆಡ್ಡಿ ಜೀವ ಪೋವು ಒಂಜಿ ಮಗಳ ಒಂಜಿ ಅಪ್ಪೆ ಅವು ಅಂಚೆ ಸೈಪುಂಡು ಅಪ್ಪಗೇನು ದಾನೆ ಮಾಡ್ಕೊಡು ದೇಕ್ಕೊನೆ ಹೆಚ್ಚು ಕಮ್ಮಿ ಆಂಡಲ ಅವು ಯಾನ ಹಾಲ್ಕೋದ್ರೆ ಕೆನಡವು ಸುರೇಶ್ ನೀರು ಪೋಡಡ್ಚಿ ಯಾನಿ ಧೈರ್ಯ ಇಂಚಿನಾಡು ತೂಪೇ ಬಂಡಿ ಆ ಬಾಲೆ ನಿಕ್ಕ ಸೇರಿದ ಮನೆ ಬಂದು ಆನಿಯ ರಾತ್ರಿ ಇಲ್ಲ ಫಸ್ಟ್ 2 ಜನ ಬರ್ತೀವಿ ಮೇಲೆ ರಿಯಾಜ್ ಅಗೋಟ್ ಜನ ಬರ್ತೀವಿ ದಾನೆ ಸುರೇಶ್ ದಾನಜ್ಜಪ್ಪ ರಿಯಾಜ್ ದಾನೆ ಮಾಡ್ತಿದ್ದು ಉಲಾಯಿ ರಸಗಲೆ ತುಂಬಿ ಅಟಿಲ್ಲ కొని ಆಗ ಮನೆ ಬೇಜಾರಾಗ್ಬೋದು ಸುರೇಶ್ ನೀರು ದಾಯ ಇಂಕ್ಲಡ್ ಬಂತಿದ್ದಾರೆ ಗೊತ್ತಿದ್ದಪ್ಪ ವಿಷಯ ದಾನ ನಿಂಗೆ ಗೊತ್ತಿದ್ದು ಇಂಚಿಂಚ ಆದ ಬೋದು ನಾನು ಮಾಡ್ಕೊಂಡೆ ಸರಿ ಇದರ ಪೋಡಚ್ಚಿ ಇರಿಡ್ ದಿಂಚಿರು ಪೋಡ್ರೆ ಬಲ್ಲಿ ಪಡೆದು ಮನದನಿ ಎಂಕ್ಲೇನ ಈ ಹಂಸಾ ಫ್ಯಾಮಿಲಿ ಅಕ್ಲು 5 ಜನ ಬರ್ತೀವಿ ಐ ಬಕ್ಕಳು ಇಂಕ ಧೈರ್ಯ ಕೊರಿಯರು 2 ತುಂಬು ಈ ರಿಯಾಜ್ ದಾನ ಮತ್ತು 4,000 ಮೇನ ಕೈಟ್ ಕೊರಿ ಕೊದು ಗ್ಯಾಸ್ ಇತ್ತನೆ ಕನ್ನಡಕ್ಲಿ ಹೋದ ಅರಿ ಇಂಚಿನ ಬೋಡು ವಾರದ ಸಾಮನೆ ಕಿಟ್ಟು ಕೊರೋಡು ಐ ಕೊಡ್ತ ಕಡಪಡಿ ಮನದನಿ ಕೂಡ ಇಂಕ್ಲೈಟ್ ಮಾಸನ ಕಡಪಡು ಕೊರಿ ಅಪ್ಪ ಏನೆಲ್ಲ ತೆರಿಕೆ ಬರ್ತದೆ ಸಂತೋಷ ಕೊರ್ನಾಗ ಹಂಸಾ ಫ್ಯಾಮಿಲಿ ಬಂದಾಗ ಬಕ್ಕಳಕ್ಕೆ ಬರ ಸಂತೋಷ ಅಂಡ್ ನಿಗಳು ಪೋಡಡ್ಚಿ ಎಂಕ್ಲಲ್ಲ ನಿಗಳು ವಾ ಮೈಟ್ಲ ನಿಗಳು ಹಾಲ್ ಮಾಡ್ಕೊಂಡು ಬಲ್ಲಿ ಬಂಡೆ ಅವು ಬಂಡೆ ಐದದ ಬೊಕ್ಕ ಆನಿಡ್ದು ಇನ್ನಿ ಮುಟ್ಟಲ್ಲ ಸಂತೋಷದಿಂದ ದುಃಖ ಅಂತ ಗೊತ್ತಾಗ್ತದೆ ಆ ಮದ್ಮೆ ಹಿಂದೂ ಧರ್ಮಡ ಅಕುಲು ಮಲ್ಚಿನ ಮದ್ಮೆ ಇಂಕ್ಲಿ ಹಿಂದೂ ಧರ್ಮಡ ಮತ್ತು ಕೊರೆ ಐಕ್ಯನಕ್ಲೆ ಭಾರಿ ಅನಭಿಮಾನ ಮಾಡ್ತದೆ ದಯ ಬಂದಾಗ ಅಕ್ಲಿನ ಜೋಕ್ಲಿ ನಿಂತು ಅಕ್ಲು ತೂತಾರ ಅವೇಲಕ ಕುಳ್ಳದು ಅವೇಲಕ ನೃತ್ಯ ಮಾಡ್ತಿದ್ವಿ ನಮ್ಮನ್ನು ಸಂತೋಷ ಕೊಡ್ದು ಅಕ್ಲೆ ಕುಂಟು ಕಾಳು ಉಂಗುರ ಮುಟ್ಟ ಅಕ್ಲೇ ಕೊರೆ ಒಂದು ಕೇಳ ಸಾಕ್ಷಿ ಎನ್ನಕ್ಲು ತನ್ನಕ್ಲು ಒಂದು ಒಂಜಿ ಕುಂಟು ಕೊರನ ಅವಿಗಳ ಪುನಕವಾಡ್ರಿಂದ ಎನ್ನ ಅಡ್ಡು ಮುಟ್ಟ ಮಾಡ್ತೇವೆ ಮಕ್ಳು ನಾ ಆತು ಅಭಿಮಾನಗಳು ಕೊರ್ಪೆ ಕರಮಂಟೆ అంటే ఇని ఆ బాల్య పొర్రుడు పొర్రుడు అకులే కడబడి కొరియేది దేవస్థానం బత్తేరు దేవస్థాన ఖర్చుల కుర్తియేరు మదరంగిలు పడితే మదరంగిల ఖర్చుల కుర్తియేరు ఆండల దానేందరికి మద్బెన్ చెరుకు ఇని ముట్టకల జంతు బైచి అప్పుడు ఒడే ముట్టు రెండు తూరెక్కు అన్ని ఎట్లా హిందూ ముస్లిం దిచ్చి హిందూ ముస్లిం ನಮ್ಮ ಮಲ್ತಿನೋ ಆ ಅಕ್ಷರನ ಗೊತ್ತಿದ್ದಿ ಸೃಷ್ಟಿಗೆ ಗೊತ್ತಿದ್ದು ಇಂట్లో ಮಂತ್ರಿ ಭೂಮಿ ಗೊತ್ತಿತ್ತ ಅಯ್ಯುಂದ ಸೃಷ್ಟಿ ಹೇಗೆ ನಾನು ಪುನರಡ್ಡು ಗೊತ್ತು ಹೇಳಿಲ್ಲ ಈ ಅಂಚುಪಾಯರ ಬೆಲೆ ಅಂಚುಪಾಯರ ಪಂದು ಗೊತ್ತು ನಾವು ಅದು ಬೇತೋರ ಗೊತ್ತಿ ಆ ಧರ್ಮನೋ ಅಥವಾ ಮಾತ್ರ ಯಾರು ಕಾಲು ಮರಪೂಜಿ ಏಪ್ಲಿನ ಅಭಿನಂದನೆ ಉಂಡಕ್ಲೆಯನ್ನ ಆಶಂಸೆಗಳು ನೂದು ಉಂಡಕ್ಲೆಯನ್ನ ಹೆಪ್ಪುಗಳ ಮರಪ ಯಾರಂದ್ರೆ ಏನು ಕುಟುಂಬನ ಮರಪ ಇನ್ನಿಕ್ಲ ಯಾರು ಉನ್ನಾಗ ಒಂದು ಅರ್ಥ ಉಂಟು ದಯ ಬಂದಾಗ ಇಜನ ಎರಡು ಜೋಡಿ ದಿಕ್ಕುಜ ಅಪ್ಪೆಲ್ಲ ಜಿ ಮಗಲ್ಲ ಈ ಎರಡು ಉಂಪ ಎಂಕ್ಲು ಆ ವರ್ಣ ಪರ್ನಿಂಕ್ಲು ಎನ್ನು ಅಂಚಾಡು ಮಾತು ಎಂಕ್ಲು ಜೀವನ ಅಂಚ ಆ ಕಷ್ಟದ ಎಂಕ್ಲು ಬೈದಾಕ್ಲೇನು ಎಂಕ್ಲು ನೀಡಲಾದ ಮತ್ತು ಕಾಪಾಡಿನವರಿಗೆ ನಾನು ನೂದು ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಹಂಸಾ ಫ್ಯಾಮಿಲಿ ಅವರನ್ನು ಅಭಿನಂದನೆ ಮಾಡುವುದಕ್ಕಿಂತ ಮೊದಲು ಶಾಫಿ ಬಬ್ಬುಗಟ್ಟೆ ಅವರೇ, ನಾವು ಈ ಸುರೇಶ್ ಬಗಂಬಿಲರವರು ಮೊಟ್ಟ ಮೊದಲಾಗಿ ದನ ಕೊಟ್ಟು ಸಹಕಾರವನ್ನು ನೀಡಿದವರು ಅದು ರಿಯಾಜ್, ಅದೇವರು ಹೇಳಿದ್ರು ಈಗ ಮಾಷಾ ಅಲ್ಲಾ. ಅದು ಕೂಡ ಒಂದು ಬಹಳಷ್ಟು ಒಂದು ಸಂತೋಷದ ವಿಷಯ. ತನ್ನ ಕೈಯಿಂದ 4,000 ರೂಪಾಯಿ ಕೊಟ್ಟು ಗ್ಯಾಸ್ ಈಗಲೇ ತರಿಸಬೇಕು ಅಂತ ಹೇಳುವ ಅಷ್ಟೊಂದು ಒಂದು ಮನಸ್ಸು ಅವರಿಗೆ ಮೊದಲು ಬಂದದ್ದು ರಿಯಾಜ್ ಅವರಿಗೆ. ಅದರ ನಂತರ ಇವರೆಲ್ಲರೂ ಸೇರಿ ಒಂದು ಸಹಕಾರವನ್ನು ಮಾಡಿದ್ದೀರಿ ಹಂಸರ್ ಅವರೇ, ಮಾಷಾ ಅಲ್ಲಾ. ಬಹಳಷ್ಟೊಂದು ಉತ್ತಮವಾದ ಕೆಲಸ ಅಲ್ಲಾಹು ನಿಮಗೆಲ್ಲರಿಗೂ ಅನುಗ್ರಹಿಸಲಿ. ಇದೀಗ ನಮ್ಮ ಸುರೇಶ್ ಬಗಂಬಿಲರವರಿಗೆ ನಮ್ಮ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ವತಿಯಿಂದ ಅಧ್ಯಕ್ಷರಾಗಿರ್ತಕ್ಕಂಥ ಶಾಫಿ ಬಬ್ಬುಗಟ್ಟೆ ಒಂದು ತಿಂಗಳ ಒಂದು ರೇಸನ್ನ ಒಂದು ಧನವನ್ನೀಗ ಕೂಡ ನಮ್ಮ ವತಿಯಿಂದ ನಾವು ಕೊಡ್ತಾ ಇದ್ದೇವೆ. ಅದು ಕೂಡ ಅವರು ಸ್ವೀಕಾರ ಮಾಡ್ತಾರೆ. ಅದಕ್ಕೂ ಅವರಿಗೆ ಸ್ವೀಕಾರ ಮಾಡಿದ ಅವರಿಗೆ ಎಲ್ಲರಿಗೂ ಅಲ್ಲಾಹನು ಅನುಗ್ರಹಿಸಿ ನಿಮ್ಮ ಪ್ರಾರ್ಥನೆಯೊಂದಿಗೆ ಸಮಾರಂಭದ ಕೊನೆಯ ಈಗ ಧನ್ಯವಾದ ಸಮರ್ಪಣೆ. ಆ ಧನ್ಯವಾದ ಸಮರ್ಪಣೆ ನಮ್ಮ